محمد. اللهم اوصل وبلغ مثل ثواب ما قرأناه من القرآن العظيم منا إلى حضرة روح نبينا مصطفى محمد صلى الله عليه وسلم، وإلى حضرات أرواح جميع الأنبياء والأولياء والعلماء والشهداء والصديقين والصالحين، وإلى حضرات أرواح آبائنا وأمهاتنا يا رب العالمين. اللهم وإلى حضرة قطب الأقطاب غوث العالم الشيخ محي الدين عبد القادر الجيلاني قدس الله سره العزيز. اللهم وإلى حضرة قطب الزمان السيد محمد الشريف المدني قدس الله سره العزيز. اللهم أعلم قدره ونور قبورهم وعلي درجاتهم في الجنة. اللهم بحقهم وبجاههم بارك لنا في جميع أمورنا وفي اجتماعنا هذا بركة دامة دائمة كما باركت على عبادك الصالحين. اللهم صل وسلم على سيدنا محمد وعلى آل سيدنا ومولانا محمد. اللهم وإلى حضرات الأمات منا من جهة الآباء والأمهات وسائر المؤمنين والمؤمنات. ربنا عليك توكلنا وإليك أنبنا وإليك المصير. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. ವಿದ್ಯಾರ್ಥಿಗಳು ಸ್ಥಾಪಿಸಿ ಇದೀಗ 2ನೇ ವರ್ಷಕ್ಕೆ ಪ್ರಾರಂಭಗೊಳ್ತಿರುವಂತಹ ಇಂಗ್ಲಿಷ್ ಮೀಡಿಯಂ LKG ಮತ್ತು UKGಯ ಈ ಒಂದು 2ನೇ ವರ್ಷ ಉದ್ಘಾಟನೆಯ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ದರ್ಗಾ ಸಮಿತಿಯ ಅಧ್ಯಕ್ಷರು ಗೌರವಾಂತ ಹನೀಫಾ ಜಕ್ಕನವರೇ, ದರ್ಗಾ ಸಮಿತಿಯ ಮಾಜಿ ಅಧ್ಯಕ್ಷರು, ಉಲ್ಲಾ ನಗರಸಭೆಯ ಮಾಜಿ ಅಧ್ಯಕ್ಷರು, ಹಿರಿಯ ನಾಯಕರಂತ ಸನ್ಮಾನ ರಶೀದ್ ಅಕ್ಕನವರೇ, ಈ ಒಂದು ಜುಮ್ಮಾ ಮಸೀದ್ ಖತೀಬ್ರವರೇ, ಕೌನ್ಸಂತ ಜಬ್ಬಾರ್ ಅವರೇ, ಸನ್ಮಿತ್ರರು ಯುವ ನಾಯಕರಾಗಿರುವ ನಮ್ಮ ಫಾರೂಕ್ ಉಲ್ಲಾಲ್ ಅವರೇ, ಅದೇ ರೀತಿ ನಮ್ಮ BR ಈಶ್ವರ್ ಅವರೇ, ನಮ್ಮ ಉರ್ದು ಆದಮ್ ಅವರೇ, ಸಮಿತಿ ಎಲ್ಲ ನಮ್ಮ ಸದಸ್ಯರೇ, ಇದರ ಅಧ್ಯಕ್ಷ ಅಜ್ಮಲ್ ಅವರೇ, ಮುಸ್ತಫರ್ ಅವರೇ, ಇಂಥ ಎಲ್ಲ ನಮ್ಮ ಹಿರಿಯರಿದ್ದಾರೆ. ಸಂಪೂರ್ಣವಾಗಿರ್ಬೇಕೆಂಬ ಆಶೆ ನನಗೆ ಬಲ ಇದೆ. ನನಗೇನಾಗಿದೆ ಅಂದರೆ ನನ್ನ ಆತ್ಮ ಮಿತ್ರ ತಂದೆ ತೀರಿಯುವುದ ಕಾರಣ 11 ಗಂಟೆಗೆ ಬಹುಶಃ ಅಲ್ಲಿ ಮೈಯತ್ತು ತೆಗಿತಾ ಇದ್ದಾರೆ, ಅಲ್ಲಿ ಮುಟ್ಟಬೇಕದು ನರಿಂಗಾನಕ್ಕೆ ಹೋಗಿ. ಅದರ ನಂತರ ಆಸ್ಟ್ರೇಲಿಯಾದ ಹೈ ಕಮಿಷನರ್ ಬಂದು ಮೀಟಿಂಗ್ ಇದ್ದ ಕಾರಣ ತಪ್ಪಿ ಗ್ಯಾಪ್ ಮಿಸ್ ಮಾಡಲಿಕ್ಕೆ ಆಗದ ಕಾರಣ ಹೋಗಲೇಬೇಕಾಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲ ಕ್ಷಮೆ ನಾನು ಕೇಳಿಕೊಂಡು ಸ್ವಲ್ಪ ಬೇಗ ಮಾತಾಡಿ ಹೋಗ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ. ನನಗೆ ಬಹುಶಃ ನಿಮ್ಮ ಹತ್ರ ಮಾತಾಡಲಿಕ್ಕೆ ಭಾಳಷ್ಟು ಇದೆ, ಇಬ್ಬರ ಹತ್ರ ಕೂಡ ಖಂಡಿತವಾಗಿ ಇನ್ನೊಂದನ್ನು ಕೂತ್ಕೊಂಡು ಪೇರೆಂಟ್ಸ್ ಹತ್ರ ಮತ್ತು ನಿಮ್ಮ ಮನೆ ಕಮಿಟಿ ಹತ್ರ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ನಾನು ಅದಕ್ಕೆ ಇವತ್ತು ಅವರಿಗೆ ನಾನು ಪ್ರಪ್ರಥಮವಾಗಿ ಓಲ್ಡ್ ಸ್ಟೂಡೆಂಟ್ನ ಈ ಅಧ್ಯಕ್ಷ ಸದಸ್ಯರನ್ನು ನಾನು ವಿಶೇಷವಾಗಿ ಶುಭಾಶಯಗಳನ್ನು ಇವತ್ತು ಸಲ್ಲಿಸ್ತೇನೆ. ನಿಮ್ಮ ಏನು ಶ್ರಮ ಇದೆಯಲ್ಲ ಮತ್ತು ನಿಮ್ಮ ಪಟ್ಟಂತ ಒಂದು ಕಾಳಜಿ, ನಿಮ್ಮ ಶ್ರಮ ಇದು ನಿಜವಾದ ಸಮುದಾಯ ಪ್ರೇಮ ಮತ್ತು ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮುದಾಯ ಪ್ರೇಮ ಮತ್ತು ಸಮುದಾಯಕ್ಕೆ ಏನಾದ್ರು ಕೆಲಸ ಮತ್ತು ಸಮಾಜಕ್ಕೆ ಏನಾದ್ರು ಕೆಲಸ ಮಾಡುವಂಥ ಇಚ್ಛೆ ಜನಕ್ಕಾಗಿದ್ದರೆ ಈ ರೀತಿಯ ಕೆಲಸ ಮಾಡಬೇಕಂತ ನಾನು ಎಲ್ಲರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕಂತ ಹೇಳಿದರೆ ನಿಮ್ಮ ಎಲ್ಲ ಸಮಸ್ಯೆಗಳ ಬಗ್ಗೆ ನಿಮಗೆ 100 ಸಮಸ್ಯೆ ಇರ್ಬೋದು, ಸಮಸ್ಯೆ ಇಲ್ಲದವನು ಯಾರು ಕೂಡ ಇಲ್ಲ. ನಿಮಗೆ 100 ಸಮಸ್ಯೆ ಇರ್ಬೋದು. ನಿಮ್ಮ 100 ಸಮಸ್ಯೆಯನ್ನು ಬಗೆಯುವಂಥ ಶಕ್ತಿ ಯಾವುದೇ ಸರ್ಕಾರಕ್ಕಾಗಲಿ ಯಾವುದೇ MLA ಆಗಲಿಕ್ಕಿಲ್ಲ. MLA ಮತ್ತು ಸರ್ಕಾರಕ್ಕೆ ಸವಲತ್ತನ್ನು ಮುಟ್ಟಿಸುವಂಥ ಕೆಲಸ ಮಾಡ್ಬೋದು. ನಿಮ್ಮ ಮನೆ ಎಲ್ಲ ಸಮಸ್ಯೆ ದೂರ ಮಾಡೋ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈ ಸಣ್ಣ ಸಣ್ಣ ಮಕ್ಕಳು ಯಾರಿದ್ದಾರೆ ಅವ್ರಿಗೆ 10 ವರ್ಷ ಉತ್ತಮವಾದ ಶಿಕ್ಷಣ ಕೊಡಿ. ನೀವು ಮತ್ತೆ ನೋಡಿ ನಿಮ್ಮ ಇಡೀ ಕುಟುಂಬದ ಚರಿತ್ರೆಯನ್ನು ಬದಲಾವಣೆ ಮಾಡುವಂಥ ಕೆಲಸ ಬಹುಶಃ ಮಕ್ಕಳು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದು ನಮ್ಮ ಕಣ್ಣ ಮುಂದೆ ನಾವು ಇವತ್ತು ಕಾಣ್ತಾ ಇದ್ದೇವೆ. ಉದಾಹರಣೆ ಕೊಡಬೇಕಾದ್ರೆ ನಮಗೆ ಸಾವಿರಾರು ನಮಗೆ ಉದಾಹರಣೆ ಕೊಡ್ಬೋದು. ಆದ ಕಾರಣ ಈ ಒಂದು ಹಳೆ ವಿದ್ಯಾಸಂಘದವರು ಏನು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಅದು ಹೆತ್ತವರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಕೆಲವ್ರಿಗೆ ಅನುಕೂಲಸ್ಥರು ಇರ್ಬೋದು, ಅನುಕೂಲಸ್ಥ ಇಲ್ಲದಿರ್ಬೋದು. ನಿಮ್ಮ ಮನೆ ಹತ್ರ ಶಾಲೆ ಪ್ರಾರಂಭ ಆಗಿದೆ, ನಿಮ್ಗೆ ಎಷ್ಟೆಲ್ಲ ಸಹಕಾರ ಮಾಡಲಿಕ್ಕೆ ಸಾಧ್ಯವಿದೆಯಾ ಹೈಯೆಸ್ಟ್ ಸಹಕಾರ ಮಾಡಿ. ಯಾಕೆ ನೀವು ಮಾಡಿದಂಥ ಸಹಕಾರವನ್ನು ಈ ಕಮಿಟಿಯವರು ಎಲ್ಲಿ ಕೂಡ ತೆಕ್ಕೊಂಡು ಹೋಗುವುದಿಲ್ಲ, ಅವ್ರಿಗೆ ಅದು ಅಗತ್ಯನೂ ಕೂಡ ಇಲ್ಲ. ನೀವು ಕೊಟ್ಟಂಥ ಸಹಕಾರ ಪರೋಕ್ಷವಾಗಿ ಈ ಮಕ್ಕಳಿಗೆ ಬಂದು ಮುಟ್ಟುವಂಥ ವ್ಯವಸ್ಥೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ನೀವೇನಾದಲ್ಲಿ ಹೆಲ್ಪ್ ಮಾಡಿದರೆ ಅದು ಪರೋಕ್ಷವಾಗಿ ಮಕ್ಕಳಿಗೆ ಹೆಲ್ಪ್ ಮಾಡಿದ ರೀತಿಯಲ್ಲಿ ಆಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಅದು ಎಲ್ಲ ರೀತಿಯ ಸಹಕಾರ ಕೊಡೋದ ಕೆಲಸ ಮಾಡಿ. ನಾನು ಬಹುಶಃ ನಿಮ್ಮ ಕಮಿಟಿ ಜೊತೆ ಇನ್ನೊಮ್ಮೆ ಖಂಡಿತವಾಗಿ ನಾನು ನಮ್ಮ ಭಾವಕನ್ನು ಕೊಟ್ಟಿದ್ದಾರೆ. ನಾನು ಹೇಳಿಷ್ಟೇ ನಮ್ಮ BA ಅವರಿಗೆ
ಊರವರು ಬಹಳ ಆಸಕ್ತಿಯಿಂದ ಒಂದು ಪ್ರಾರಂಭ ಮಾಡಿದ್ದಾರೆ. ಸರಿಯಾದ ಗೈಡೆನ್ಸ್ ಕೊಡೋ ಜವಾಬ್ದಾರಿ ನಿಮ್ಮದು. ಸರಿಯಾದ ಗೈಡೆನ್ಸ್ ಎಂದರೆ ನಾನು ಬೆಂಗಳೂರು ಕಳಿಸ್ತೇನೆ, ಅಲ್ಲಿ ಫುಟ್ಬಾಲ್ ಆಡಿದರೆ ಆಗೋದಿಲ್ಲ, ಈಗ ಗೋಲ್ ಹೊಡಿಬೇಕು. ಅಧಿಕಾರಿ ಏನು ಮಾಡ್ತಾರೆ, ನನಗೆ ಬಂದ ಬಾಲನ್ನು ಮೆಲ್ಲ ಆ ಕಡೆ ಪಾಸ್ ಮಾಡೋದು, ಆ ಅಧಿಕಾರಿ ಈ ಕಡೆ ಪಾಸ್ ಮಾಡೋದು. ಇದೇ ಅದಾಗಲಿಕ್ಕಿಲ್ಲ. ಇವರಿಗೆ ಯಾಕೆ ಇವರು ರೂಲ್ಸ್ ಪ್ರಕಾರ ಮಾಡಬೇಕಂತ ಆಸಕ್ತಿ ಇದೆ. LKG UKG ಈಗ ಸ್ಟಾರ್ಟ್ ಮಾಡಿ ಏನು ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು, ಅವ್ರು ಏನು ಅದಕ್ಕೆ ಮಾಡಬೇಕು ಅಂತ ನೀವು ಗೈಡ್ ಮಾಡಬೇಕು. ಫಸ್ಟ್ ಹ್ಯಾಂಡ್ ಮುಂಚೆ ಮಾಡಿದ್ರೆ ಏನು ಮಾಡಬೇಕಂದ್ರೆ ಮಾಡಬೇಕು. ಸ್ಪಷ್ಟವಾದ ಕ್ಲಿಯರ್ ಕಟ್ ಇರುವಂಥ ನಿರ್ದೇಶನ ಕೊಡಿ. ನಾನು ಕೂಡ ಮಾತಾಡುವಂಥ ಅವಕಾಶ ನಾನು ಇವತ್ತು ಮಾಡ್ತೇನೆ. ಎಲ್ಲ ಮಕ್ಕಳಿಗೆ ನಾನು ಬಹುಶಃ ನಾನು ಹೇಳಿ ನಿಮಗೆ ಅರ್ಥ ಆಗಲಿಕ್ಕಿಲ್ಲ, ನಿಮ್ಮ ಮಕ್ಕಳ ಮುಖ ನಾನು ಹೇಳ್ತೇನೆ. ನೀವು ತಾಯಿಯಂದಿರು ಮಕ್ಕಳಿಗೆ ಮನೆಯಲ್ಲಿ ಹೇಳಬೇಕು ಕೂತ್ಕೊಂಡು ನಮ್ಮ ಭಾಷೆಯಲ್ಲಿ, ಹಿಂಗೆ ಚೊಲ್ಲೋಣ. ಹಿಂಗೆ ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕು ಅಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ವಯಸ್ಸಾದಾಗ ನಿಮಗೆ ನೆಮ್ಮದಿಯ ಜೀವನ, ಈ ಮಕ್ಕಳಿಗೆ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮಕ್ಕಳಿಗೆ ಶೈಕ್ಷಣಿಕ ಬಂದು ಬರಬೇಕಾದ್ರೆ ಎತ್ತವ್ರು ಏನು ಮಾಡಬೇಕು, ಸ್ವಲ್ಪ ಪುರ್ಸೊತ್ತು ಮಾಡಬೇಕು. ಶಿಕ್ಷಣ ಎಲ್ಲ ಇವರು ಕೊಡ್ತಾರೆ, ಮಕ್ಕಳಿಗೆ ಪುರ್ಸೊತ್ತು ಮಾಡಿದೆ. ನನ್ನ ಮಕ್ಕಳಿಗೆ ನಾನು ಪುರ್ಸೊತ್ತು ಮಾಡದಿದ್ದರೆ ಪಕ್ಕದ ಮನೆ ಬಂದು ಯಾರು ಕೂಡ ಪುರ್ಸೊತ್ತು ಮಾಡಲಿಕ್ಕೆ ಹೋಗುವುದಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಪುರ್ಸೊತ್ತು ಮಾಡದಿದ್ದರೆ ನನ್ನ ಮಗ ದೊಡ್ಡ ಜನ ಆಗಬೇಕು, ಮಕ್ಕಳು ದೊಡ್ಡ ಜನ ಆಗಬೇಕು, ನೀವು ಕನಸನ್ನೇ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪುರ್ಸೊತ್ತು ಅಂದ್ರೆ ಏನು, ಆಗಿಂದಾಗೆ ಟೀಚರ್ ಹತ್ರ ಬಂದು ಡಿಸ್ಕಸ್ ಮಾಡಿಕೊಂಡು ಹೋಗೋದು. ನಿಮ್ಮ ಮಕ್ಕಳು ಸ್ಕೂಲ್ ಬ್ಯಾಗ್ ಬಂದಾಗ ಅದನ್ನು ಬಹುಶಃ ತೆಗೆದು ನೀವು ಅದನ್ನು ನೋಡಿ ಅವನಿಗೆ ಸ್ವಲ್ಪ ಕಲಿಸುವುದು. ಕೆಲವರು ತಾಯಂದ್ರೆ ಆಲೋಚನೆ ಮಾಡಿರ್ಬೋದು, ನಾನೇ ಕಲೀಲಿಲ್ಲ, ನಾನು ನಿಮ್ಗೇನು ಕೈಗೆ ಕಲಿಸಂದಲ್ಲಿ. ನನ್ನ ತಾಯಿ ಕೂಡ ಕಲೀಲಿಲ್ಲ, ಅವ್ರ ಕಲಿತ 4ನೇ ಕ್ಲಾಸ್ ಮಾತ್ರ. ನನ್ನ ತಂದೆ MLA ಆಗಿದ್ದರು, ತಾಯಿ ಬಹುಶಃ 4ನೇ ಕ್ಲಾಸ್ ಮಾತ್ರ. ಅದು ಅವರಿಗೆ ಒಂದು ವಿಷಯ ಗೊತ್ತು. ನಾನು ಬೆಳಿಗ್ಗೆ 4-5 ಗಂಟೆಗೆ ಎಬ್ಬಿಸಿ ಓದಂತ ಜೋರು ಮಾಡ್ತಾಯಿದ್ರು. ಓದಿಗೆ ಒಂದು ಶಕ್ತಿ ಇದೆ ಅಂತ ಗೊತ್ತಿತ್ತು. ಆದಾಗ ನೀವು ಕೂಡ ಆ ರೀತಿಯ ಪ್ರೋತ್ಸಾಹ ಕೊಡೋ ಕೆಲಸ ಎಲ್ಲ ಹೆತ್ತರಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೇನಾಗ್ತದೆ, ಟೀಚರ್ನವ್ರು ಕರೆದಾಗ ನಿಮಗೆ ಪುರ್ಸೋತಿಲ್ಲ, ಮಕ್ಕಳಿಗೆ ನೋಡಲಿಕ್ಕೆ ಇಲ್ಲಿ ಬಿಸಿ, ಭಯಂಕರ ಪುರ್ಸೋತಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಟೀಚರ್ ಶೈಕ್ಷಣಿಕ ಬಗ್ಗೆ ಕರೆದಾಗ ತಾಯಿಯಂದ್ರೆ ಭಯಂಕರ ಬಿಸಿ, ನೀವು 1 ನಿಮಿಷ ನಿಮಗೆ ಪುರ್ಸೋದಿಲ್ಲ. ಇನ್ನೊಬ್ಬರು ಮದುವೆಗೆ ಮತ್ತು ಗೃಹಪ್ರವೇಶ ಕರೆದಾಗ 9 ಗಂಟೆಗೆ ರೆಡಿ, ಅದು ಎಲ್ಲಿಂದ ಪುರ್ಸೋದು ಬರ್ತದೆ ಅಂತ ಗೊತ್ತಿಲ್ಲ. ಇನ್ನೊಂದು ಕಡೆ ಹೋಗಬಾರ್ದು ಅಂತೇಳಿ ಅಲ್ಲ, ನಿಮ್ಮ ಮಕ್ಕಳಿಗೆ ನೀವು ಪುರ್ಸೋದು ಮಾಡಿದ್ರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದು ಫಸ್ಟ್ ನೀವು ಪುರ್ಸೋದು ಮಾಡಿ. ಬೇರೆ ಶಿಕ್ಷಣ ಮುಖ್ಯ ಶಿಕ್ಷಕರು ಕಮಿಟಿಯವರೆಲ್ಲ ಸೇರಿಕೊಂಡು ಮಾಡೋದ ಕೆಲಸ ಖಂಡಿತವಾಗಿ ಮಾಡ್ತಾರೆ. ಅದೇ ನನ್ನ ಎಲ್ಲ ರೀತಿಯ ಸಹಕಾರ ನಾನು ಖಂಡಿತವಾಗಿ ನಿಮಗೆ ಕೊಡ್ತೇನೆ. ಮತ್ತು ನಮ್ಮ ಕ್ಷೇತ್ರದ ಪರವಾಗಿ ನೀವು ಇದು ಪ್ರಾರಂಭ ಮಾಡಿದಾಗ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ. ಅದನ್ನು ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ತಾವು ಏನು ಮಾಡಿದ್ದೀರಾ, ಅತ್ಯುತ್ತಮವಾದ ಸವಲತ್ತು ತಾವು ಇದು ಮಾಡಿದ್ದೀರಿ. ಅಧ್ಯಕ್ಷ ಯಾರು, ಅತ್ಯುತ್ತಮ ವ್ಯವಸ್ಥೆ ತಾವು ಇವತ್ತು ಮಾಡಿದ್ದೀರಿ. ಅದಕ್ಕಾಗಿ ಇನ್ನೊಂದು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನನ್ನ ಶಾಸಕರ ವೇತನದಿಂದ ನಾನು ನಿಮಗೆ 50,000 ರೂಪಾಯಿ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಚೆನ್ನಾಗಿ ನಡೆಸಿದರೆ ಈ ವರ್ಷ ಅಲ್ಲ, ನಾನು ಅಧಿಕಾರ ಇರುವ ತನಕ ನೀವು ಚೆನ್ನಾಗಿ ನಡೆಸಿದರೆ ಪ್ರತಿ ವರ್ಷ ಕೂಡ ನಾನು ನಿಮಗೆ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ಬಯಸಿ ನನ್ನ ಶುಭ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರಕಾತ್. ಇನ್ನೆಲ್ಲ ಸಹೋದರಿಗೆ ನಮಸ್ಕಾರ. ಅಭಿವೃದ್ಧಿಯ ಹರಿಕಾರ ಕರ್ನಾಟಕ ಸರ್ಕಾರದ ಕರುನಾಡ ಮೊದಲ ಮುಸ್ಲಿಂ ಸ್ಪೀಕರ್ ಅಂತ್ಯಕ್ಕೆ ಖಾದರ್ ಅವರಿಗೆ ವೇದಿಕೆಯಲ್ಲಿ ಪೌರ ಅಭಿನಂದನೆಗಳು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಉಳ್ಳಾಳ ಸೈಯದ್ ಮದನಿ ಅಧ್ಯಕ್ಷರುವಾದಂಥ ಹನೀಫ್ ಹಾಜಿ, ಮಾಜಿ ಅಧ್ಯಕ್ಷರುವಾದಂಥ ರಶೀದ್ ಹಾಜಿರವರ ಸನ್ಮುಖದಲ್ಲಿ ಸನ್ಮಾನ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್. ತುಂಬ ಹೃದಯದ ಧನ್ಯವಾದಗಳು. Speakers, Honorable Ustad, Honorable guest, all students, association officers and all members, English medium and Kannada medium school teachers and my beloved children and all spectators of the program, good morning and Assalamu alaikum. Greetings to one and all. As you all know, interesting and unbelievable things is that the number of Urdu students in our town's school in the 2021-2022 school years had dropped 13. Institution officials and teachers were called for consultation and finally LKG class was started in our school by the skilled faculty of academic year 2020, the All Students Association at the home and abroad. Alhamdulillah, in the academic cooperation of the teachers of the English medium school in UKG. Inshallah, henceforth we will cooperation and help of all the dignitaries. Khadar, welcome you, sir. Dua
by Muhammad Ali Madani, Khatib Mohiddin Juma Masjidi Melangadi. Welcome you, sir. ವರ್ಕರ್ ಅಧ್ಯಕ್ಷರಾದ ಆಸಿಫ್ ಅಬ್ದುಲ್ಲಾ ರವರು ಹೂಗುಚ್ಚ ನೋಡಿ ಸನ್ಮಾನಿಸ್ತಾ ಇದ್ದಾರೆ. Presiding by UM Azmal, President of All Student Association Melangadi. Welcome you, sir. It's an honor to be graced by the presence of our chief guest, Mr. Janab B.G. Anif Aji, President of Sayyid Madani Juma Masjidi and Dargah Committee. Welcome you, sir. ಉಳ್ಳಾಳ ಜುಮಾ ಮಸ್ಜಿದ್ ಅಧ್ಯಕ್ಷರಾದ ಜನಾಬ್ ಬಿಜಿ ಅನೀಫ್ ಹಾಜಿರ್ ಅವರಿಗೆ ಹೂಗುಚ್ಚ ನೀಡಿ ಸನ್ಮಾನಿಸ್ತಾ ಇದ್ದಾರೆ. Mr. Janab Aji Abdul Rashid, ex-president of Sayyid Madani Juma Masjidi and Dargah Committee. Welcome you, sir. ಮಾಜಿ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ರಶೀದ್ ಹಾಜಿರ್ ಅವರಿಗೆ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. Mr. Shri Ishwar H. B.E.D. Mangalore South. Welcome you, sir. The committee. Welcome you, sir. Mr. Farooq Ullala, ex-president of Mohiddin Juma Masjidi Melangadi. Welcome you, sir. ಮೇಲಂಗಡಿ ಜುಮಾ ಮಸ್ಜಿದ್ ಮಾಜಿ ಅಧ್ಯಕ್ಷರಾದ ಫಾರೂಕ್ ಉಳ್ಳಾಲ್ ರವರಿಗೆ ವೇದಿಕೆಯಲ್ಲಿ Mr. Janab Abdul Jabbar, member Ullala Municipal Council. Welcome you, sir. Mr. Balakrishna H.N. Inspector Ullala Police Station. Welcome you, sir. Mr. Adam sir, ex-teacher Melangadi Urdu School. Welcome you, sir. ಹೂಗುಚ್ಚ ನೀಡಿ ಸನ್ಮಾನಿಸ್ತಾ ಇದ್ದಾರೆ. Mr. Mohiddin Abdullah, President Urdu School SDMC. Welcome you, sir. ಮೊಯ್ದೀನ್ ಅಬ್ದುಲ್ಲಾ ಅವರಿಗೆ Mr. Muhammad Asraf, Vice President of SDMC and Treasurer All Student Association. Welcome you, sir. Mr. Sulaiman, Secretary All Students Association. Welcome you, sir. ಮಂಜುನಾಡಿ ಅವರಿಗೆ ವೇದಿಕೆಯಲ್ಲಿ ಸನ್ಮಾನ. Hosam Kharia. Welcome you, sir. Sandri Madam, Urdu Ayer Primary School. Welcome you, ma'am. Mr. Asif Abdullah, Working President, All Student Association, Melangadi. For your gracious presence, we welcome you, sir. ವರ್ಕಿಂಗ್ ಮೆಂಬರ್ ಆಲ್ ಸ್ಟೂಡೆಂಟ್ ಅಧ್ಯಕ್ಷರಾದಂಥ ಆಸಿಫ್ ಅಬ್ದುಲ್ಲಾ ಅವರಿಗೆ ಹೂಗುಚ್ಚ ನೀಡಿ ಅಭಿನಂದಿಸ್ತಾ ಇದ್ದಾರೆ. Of all teaching and non-teaching staff of Melangadi, thank you. Have a cheerful day. ಫಾಸಿಲಾ ಮ್ಯಾಮ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನೊಂದಿಗೆ ಧನ್ಯಗೊಳಿಸುವುದಕ್ಕಾಗಿ ಹಾಫಿಜ್ ಸಿನಾನ್ ಮದನಿ ಮೈಕ್ ಕಾರ್ಡ್ನ ಸ್ವಾಗತಿಸ್ತಾ ಇದ್ದಾರೆ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ولله ملك السماوات والأرض والله على كل شيء قدير. إن في خلق السماوات والأرض واختلاف الليل والنهار لآيات لأولي الألباب الذين يذكرون الله قياما وقعودا وعلى جنوبهم ويتفكرون في خلق السماوات والأرض ربنا ما خلقت هذا باطلا سبحانك فقنا عذاب النار. ಅಲ್ಹಮ್ದುಲಿಲ್ಲಾ, ತುಂಬ ಸಂತೋಷವಾಗ್ತಾ ಉಂಟು. ನಮ್ಮ ಏರಿದ ಉರ್ದು ಮಾಧ್ಯಮ ಶಾಲೆ ಹಳೆಯ ವಿದ್ಯಾರ್ಥಿಗಳು ಒಟ್ಟು ಸೇರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿರುವುದು. ಅದು 2ನೇ ವರ್ಷಕ್ಕೆ. ಬಡ ಜನರಿಗೆ ಇವತ್ತು ಆಂಗ್ಲ ಮಾಧ್ಯಮ ಶಾಲೆಯು ಕನಸಾಗಿರುತ್ತದೆ. ಅಂತಹ ಸಮಯದಲ್ಲಿ ಯಾವುದೇ ಫೀಸನ್ನು ಪಡೆಯದೆ ಫ್ರೀಯಾಗಿ ಧರ್ಮಾರ್ಥವಾಗಿ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭಿಸಿದ್ದು ಅದು ತುಂಬ ಸಂತೋಷದ ವಿಷಯ. ಒಂದು ನೆನಪಾಗ್ತಾ ಉಂಟು, ನಮ್ಮ ಜಿಲ್ಲೆಯಲ್ಲಿ ಅಕ್ಷರ ಸಂತ ಹರೇಕಲ್ ಹಾಜಬ್ಬರವರದು ನೆನಪಾಗ್ತಾ ಉಂಟು. ವಾರಂಗಿ ಮಾರಿಕೊಂಡು ಮಕ್ಕಳಿಗೆ ಶಿಕ್ಷಣ ನೀಡಬೇಕೆಂಬ ಉತ್ಸಾಹದಿಂದ ಶಾಲೆಯನ್ನು ಕಟ್ಟಿದ ಹರೇಕಲ್ ಹಾಜಬ್ಬರವರು. ಇಡೀ ದೇಶವೇ ಜಗತ್ತೇ ಅವರನ್ನು ಗುರುತಿಸಿತು.
ಈಗ ನೋಡ್ತಾ ಇರುವಾಗ ಅದರ ನಂತರ ಇರೋದು ನಮ್ಮ ಉರ್ದು ಮಾಧ್ಯಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಆಗಿರ್ತದೆ. ಏಕೆಂದರೆ ಈ ಹಳೆ ವಿದ್ಯಾರ್ಥಿಗಳು ಯಾರು ದೊಡ್ಡ ವ್ಯಾಪಾರಸ್ಥರಲ್ಲ, ಡಾಕ್ಟರ್ ಅಲ್ಲ, ಇಂಜಿನಿಯರ್ ಅಲ್ಲ, ಇವರು ಕೂಡ ನಮ್ಮಂತೆ ಸಾಮಾನ್ಯ ವ್ಯಕ್ತಿಗಳು. ಈ ಸಾಮಾನ್ಯ ಸಮಾಜದ ಯುವಕರು ಒಟ್ಟು ಸೇರಿ ನಮ್ಮ ಮಕ್ಕಳಿಗೆ ಫ್ರೀಯಾಗಿ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಣ ನೀಡಬೇಕೆಂದು ಉದ್ದೇಶ ಇರುವುದು ಇದು ತುಂಬ ದೊಡ್ಡದ ಒಂದು ವಿಚಾರವಾಗಿದೆ. ಒಂದು ಹಿಮಾಲಯ ಪರ್ವತಕ್ಕೆ ಹೇಳಿದಂತಹ ವಿಷಯ ಇದು. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆದಷ್ಟು ಇವರಿಗೆ ಹೆಲ್ಪ್ ರೀತಿಯಲ್ಲಿ ಪೂರ್ತಿ ಮಾಡಲಿ ಎಂದು ನಾನು ಆಶಿಸುತ್ತಾ, ನನಗೆ ಇನ್ನು ನಮ್ಮ ಟಿಪ್ಪು ಸುಲ್ತಾನ್ ಫಸ್ಟ್ ಗರ್ಲ್ ಕಾಲೇಜಿನ ಕಾರ್ಯಕ್ರಮ ನಡೀತಾ ಉಂಟು, ಅದಕ್ಕೆ ಹೋಗಬೇಕು. ಬಟ್ ಈ ಕಾರ್ಯಕ್ರಮವನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗಲಿಲ್ಲ. ಆದ್ದರಿಂದ ನಾನು ಎಷ್ಟು ಹೊತ್ತು ಇದನ್ನು ವೇಟ್ ಮಾಡಿ ಕಾಯ್ತಾ ಇದ್ದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಿಮ್ಮೆಲ್ಲ ಕಾರ್ಯವನ್ನು ಪೂರ್ತಿ ಮಾಡಲಿ ಎಂದು ಆಶಿಸ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ತುಂಬ ಹೃದಯದ ಧನ್ಯವಾದಗಳು. ಒಂದೆರಡು ಶುಭ ನುಡಿಗಳನ್ನು ನೀಡುವುದಕ್ಕಾಗಿ ಕೌನ್ಸಿಲರ್ ಜಬ್ಬಾರ್ ಅವರನ್ನ ಪ್ರೀತಿಪೂರ್ವಕ ಮಾತಿನವರೆಗೆ ಸ್ವಾಗತಿಸ್ತಾ ಇದ್ದೇವೆ. ಕೆಲವು ಕಾಣಿಕೆ, ನೆನಪಿನ ಕಾಣಿಕೆಯನ್ನು ಕೊಟ್ಟು ಹಲವು ವಿದ್ಯಾರ್ಥಿ ಸಂಘ ನಡೆಸ್ತಾ ಇದ್ದಾರೆ. ನಾವು ಇವರನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಕಳೆದ 5-6 ವರ್ಷಗಳಿಂದ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳೇ ಇರಲಿಲ್ಲ. ನಮ್ಮ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಇರುವಾಗ 16 ಸ್ಟೂಡೆಂಟ್, ಅದು ಸಹ ಹೋಗಿ ಈಗ 13-12ಕ್ಕೆ ಬಂದ ತಕ್ಷಣ ನಮ್ಮ ಈ ಸಮಿತಿ ಮತ್ತೆ ನಮ್ಮ ಶಾಲೆಯಲ್ಲಿ ಕಳೆದಂತ ವಿದ್ಯಾರ್ಥಿಗಳು ನಮ್ಮ ಹತ್ರ ಬಂದು ಹೇಳಿದರು, ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಮಾಡಿದರೆ ಮಾತ್ರ ನಮ್ಮಲ್ಲಿಗೆ ಮಕ್ಕಳು ಬರ್ತಾರಂತ ಹೇಳಿ. ಅದಕ್ಕಾಗಿ ನಮ್ಮ ಶಾಲೆಯಲ್ಲಿ ಈ ಕಳೆದಂತಹ ಹಳೆ ವಿದ್ಯಾರ್ಥಿಯ ಎಲ್ಲ ಟೀಮಿನ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಒಂದು ಮೀಟಿಂಗ್ ಅನ್ನು ಮಾಡಿ ಇವತ್ತು LKG ಮತ್ತೆ UKG ಅನ್ನು ಮಾಡುವಾಗ ಇವತ್ತು ನೋಡಬೇಕಾದ್ರೆ ಬಹಳ ಸಂತೋಷ. ಯಾಕೆಂದ್ರೆ 70 ಮಕ್ಕಳು ಈ ಶಾಲೆಯಲ್ಲಿ ಕಳೀತಾ ಇದ್ದಾರೆ. ಈಗ 75, ಅದು ಕಳೆದ ವರ್ಷ 40 ಮಕ್ಕಳಿದ್ರು, 42 ಮಕ್ಕಳು, ಈ ಸಲ 75 ಮಕ್ಕಳಿದ್ದಾರೆ. ಅದಕ್ಕಾಗಿ ನಾನು ಉರ್ದು ಶಾಲೆಯ ಹಳೆ ವಿದ್ಯಾರ್ಥಿಯ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ 1-2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಮೊಹಿಯುದ್ದೀನ್ ಜುಮಾ ಮಸ್ಜಿದರ ಖತೀಬ್ ಉಸ್ತಾದರು ಆದಂಥ ಶಿಕ್ಷಣ ಕುರಿತು people to have a special status in society. Moreover, education policy our mind and strengthen our character. Education helps us to take right decision. It is key to success in personal as well as professional life. It makes us smart enough to handle tough situation and live a happy life. Our personal having good education becomes good citizen of the country. Our country can progress well if its citizens are well educated. All in all, education is the progress of acquiring knowledge which helps to successful. There are many benefits of good education, like having good education, like having a good career, improved self-confidence, and having a good status in society. Education helps to grow in life. It is the reason behind many successful person and nation. Above all, it is help in building a better society for the citizen of a nation. It helps to eliminate the darkness of ignorance and bring light the world. Thank you. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು
ಘನವತ್ತ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರು ಆಗಿರುವಂತಹ ಯುಟಿ ಖಾದರ್ ಅವರು ಒಂದು ಮಾತನ್ನು ಹೇಳಿದರು. 10 ವರ್ಷ ನೀವು ಮಕ್ಕಳಿಗೆ ಶಿಕ್ಷಣ ಕೊಡಿ ಅಥವಾ ಎಜುಕೇಶನ್ ಕೊಡಿ, ಆ ಮಕ್ಕಳು ನಿಮ್ಮ ಕುಟುಂಬದ ರೀತಿಯನ್ನೇ ಬದಲಾವಣೆ ಮಾಡ್ತಾರೆ, ಅಂದರೆ ನಿಮ್ಮ ಅಭಿವೃದ್ಧಿಯನ್ನ ತಂದು ಕೊಡ್ತಾರೆ ಎಂಬ ಮಾತನ್ನು ಹೇಳಿದರು. ಇದೇ ಮಾತನ್ನ ಜ್ಯೋತಿ ಪುಲೆ ಹೇಳಿದ್ದಾರೆ, ಇದೇ ಮಾತನ್ನ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಇದೇ ಮಾತನ್ನ ನಾರಾಯಣ ಗುರುಗಳು ಹೇಳಿದ್ದಾರೆ. ಇಸ್ಲಾಂ ಧರ್ಮವಂತೂ ನೀನು ದೂರದಲ್ಲಿರುವ ಚೀನಕ್ಕಾದರೂ ಸರಿ ಹೋಗಿ ವಿದ್ಯೆಯನ್ನ ಕರಗತ ಮಾಡಿಕೊ ಅಂತ ಹೇಳಿದೆ. ಆದ್ದರಿಂದ ಯಾವುದೋ ಕಾರಣದಿಂದ ಮುಸ್ಲಿಂ ಸಮಾಜ ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿತ್ತು. ಆದರೆ ಈ ದಶಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಮರ ಪೈಪೋಟಿ ಇತರ ಮತೀಯರೊಂದಿಗೆ ಶೈಕ್ಷಣಿಕವಾಗಿ ಬಹಳ ಹಣಾಹಣಿ ಮಟ್ಟಕ್ಕೆ ಮುಟ್ಟಿದೆ. ನೀವು ನೋಡ್ತಾ ಇದ್ದೀರಿ ರ್ಯಾಂಕುಗಳು ಬರುವಾಗ, ಡಿಸ್ಟಿಂಕ್ಷನ್ ಬರುವಾಗ ಹಿಜಾಬ್ ಧರಿಸಿದ ನಮ್ಮ ಹುಡುಗಿ ಅಲ್ಲಿ ರ್ಯಾಂಕ್ ತೆಗೆದಿರ್ತಾಳೆ. ನಮ್ಮ ಹುಡುಗಿಯರಂತೂ ಇವತ್ತು ಎಲ್ಲ ಫೀಲ್ಡಲ್ಲಿ ಇದ್ದಾರೆ, ಫ್ಲೈಟಲ್ಲೂ ಇದ್ದಾರೆ. ಎಲ್ಲ ನಾನು ಹೇಳುದಿದ್ದರೆ ಚಾರ್ಟರ್ಡ್ ಅಕೌಂಟೆಂಟ್, ಡಾಕ್ಟರ್ಸ್. ಇವತ್ತು ಮಂಗಳೂರಿನ ಕೋರ್ಟಲ್ಲಿ ಹೋದರೆ ಹಿಜಾಬ್ ಧರಿಸಿದ ನಮ್ಮ ಸಹೋದರಿಯರು ಅಲ್ಲಿ ಲಾ ಕಲಿತು ವಕೀಲಗಿರಿ ಮಾಡ್ತಾ ಇದ್ದಾರೆ, ಲಾಯರ್ಗಳಾಗಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಿದ್ದೆ. ಹಲಿಮಾ ಎಂಬ ನಮ್ಮ ನೆರೆಯ ಮಹಿಳೆ ಇವತ್ತು ಜಡ್ಜಿಯಾಗಿ ಕರ್ನಾಟಕ ಸರ್ಕಾರದಲ್ಲಿದ್ದಾರೆ. ಇನ್ನೂ ಒಂದು ವಿಶೇಷ ಅಂತ ಹೇಳಿದರೆ, ಫಾತಿಮಾ ಎಂಬ ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ಜಡ್ಜಿ ಅದು ಮುಸ್ಲಿಂ ತಮಿಳುನಾಡಿನ ಫಾತಿಮಾ ಆಗಿದ್ದರು ಎಂಬುದನ್ನು. ಇನ್ನು ಈ ರಾಷ್ಟ್ರದಲ್ಲಿ ಮಹಿಳಾ ಅರಸಿ ಅಥವಾ ರಾಣಿ ಆದದ್ದು ಕೂಡ ರಜಿಯಾ ಸುಲ್ತಾನ. ಎಲ್ಲೂ ಕೂಡ ಮುಸ್ಲಿಂ ಮಹಿಳೆಯರು ಹಿಂದೆ ಬಿದ್ದಿಲ್ಲ. ಬ್ರಿಟಿಷರ ಆಗಮನ ಮುಸ್ಲಿಮರನ್ನ ಸ್ವಲ್ಪ ತಾಳ ಹಿಂದಕ್ಕೆ ತಳ್ಳಿರ್ಬೋದು, ಆದರೆ ನಮ್ಮ ಸಮಾಜ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ಬರೀ ನಮ್ಮ ಹುಡುಗಿಯರು ಕಲಿತರೆ ಸಾಲದು, ನಮ್ಮ ಹುಡುಗರು ಕೂಡ ಕಲಿಬೇಕು. ಧಕ್ಕೆಗೆ ಹೋಗುವ ಹುಡುಗರಿಗೆ ಈ CA ಕಲಿತ, ಡಾಕ್ಟರ್ ಕಲಿತ ಹುಡುಗಿಯರು ಖಂಡಿತ ಒಪ್ಲಿಕ್ಕಿಲ್ಲ. ನಿಮಗೆ ಅನುಭವ ಬಂದಿರಬಹುದು, ಹುಡುಗನನ್ನು ತೋರಿಸಿದಾಗ ಹುಡುಗಿ ಅವಳ ಶಿಕ್ಷಣದ ಕೊರತೆ, ಅವನಿಗೆ ಎಜುಕೇಶನ್ ಇಲ್ಲ ಅಂತ ಬಿಟ್ಟು ಬಿಡುವ ಪ್ರಮೇಯ ನಾವು ನಮ್ಮಲ್ಲಿ ಕಾಣ್ತಾ ಇದ್ದೇವೆ. ನಮ್ಮ ಹುಡುಗರು ಸಂಪಾದನೆಯಲ್ಲಿ ಎಲ್ಲರಿಗಿಂತಲೂ ಮುಂದೆ ಇದ್ದಾರೆ, ಆದರೆ ಅವರ ಶಿಕ್ಷಣದ ಒಂದು ದಾರಿಯನ್ನು ನಾವು ಸರಿ ಮಾಡಬೇಕಾಗಿದೆ. 10ನೇ ಕಲಿತು ಅಲ್ಲೇ ಬಿಡೋದು, PUC ಕಲಿತು ಅಲ್ಲೇ ಬಿಡೋದು. ಇನ್ನು ಶಿಕ್ಷಣದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಇಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾಡಿದ ಮತ್ತು ಆಮೇಲೆ ಮಾತಾಡಿದಂತಹ ಇಬ್ಬರು ನಮ್ಮ ಟೀಚರ್ಸ್ಗಳು, ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದಾಗ ಅವರ ಪ್ರೊನೌನ್ಸಿಯೇಷನ್, ಉಚ್ಚಾರ ಬಹಳ ಸುಂದರವಾಗಿತ್ತು. ಆದರೆ ಆಂಗಿಕ ಪ್ರದರ್ಶನ ಕೂಡ ಅವರು ಆ ಸ್ಟೇಜ್ ಪ್ರಾಕ್ಟೀಸ್ ಅಲ್ಲಿ ಇಬ್ಬರು ಕೂಡ ಅವರ ಒಳ್ಳೆಯ ರೀತಿಯಲ್ಲಿ ಪಳಗಿದ್ದಾರೆ ಎಂಬುದನ್ನು ಕಲಿಸ್ತದೆ. ಇದು ಏನನ್ನ ಕಲಿಸ್ತದೆ? ನಮ್ಮ ಹುಡುಗಿಯರಿಗೆ ಅವಕಾಶ ಕೊಟ್ಟರೆ, ನಮ್ಮ ಮಕ್ಕಳಿಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿಯೂ ಅವರು ಸ್ಟೇಜ್ ಫಿಯರ್ ಇಲ್ಲದೆ, ವೇದಿಕೆಯ ನಡುಕ ಇಲ್ಲದೆ, ಸ್ಟೇಜ್ ಹತ್ತಿದೆ ಎಂಬ ಭಯವಿಲ್ಲದೆ ಮಾತಾಡ್ತಾರೆ ಎಂಬುದನ್ನ ನಾವಿಲ್ಲಿ ಕಂಡುಕೊಂಡಿದ್ದೇವೆ. ಆದ್ರಿಂದ ತಾಯಂದಿರನಿಗೆ ರಿಕ್ವೆಸ್ಟ್ ಮಾಡೋದು, ಮಕ್ಕಳನ್ನ ಅವರಿಗೆ ಅದೇ ರೀತಿ ಬರೀ ಎಜುಕೇಶನ್ ಮಾತ್ರವಲ್ಲ, ಸಭ್ಯತೆಯನ್ನು ಕಲಿಸಬೇಕು. ಇವತ್ತು ಮೋರಲ್ ಬಿಟ್ಟು ಅನೈತಿಕ ದಾರಿಯಲ್ಲಿ ಹೋಗುವ ಒಂದು ಸಂದರ್ಭ ಇವತ್ತು ಎಲ್ಲ ಕಾಣ್ತಿದ್ದೇವೆ. ಆ ದಾರಿಯಲ್ಲಿ ನಮ್ಮ ಮಹಿಳೆಯರು, ನಮ್ಮ ಯುವತಿಯರು, ನಮ್ಮ ಹುಡುಗಿಯರು ಹೋಗದಂತೆ ಮನೆಯವರು ಎಚ್ಚರಿಕೆ ವಹಿಸಬೇಕು. ಬರೀ ವಿದ್ಯಾಭ್ಯಾಸ ಕೊಟ್ಟರೆ ಸಾಲದು, ಅದರೊಟ್ಟಿಗೆ ನೈತಿಕ ಶಿಕ್ಷಣವನ್ನು ಕೊಡಬೇಕು. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಹೇಳುದಿದ್ರೆ, ಇಲ್ಲಿ ಅಧ್ಯಕ್ಷ ಅಜ್ಮಲ್ ಮತ್ತು ಆಸಿಫ್ ಅಬ್ದುಲ್ಲಾರವರು ಮತ್ತವರ ತಂಡ ಇದು ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ಇಷ್ಟೊಂದು ಸುಸಜ್ಜಿತವಾಗಿ ನಡೆಸಿದ್ದಾರೆ. ನಮಗೆ ಊಹೆಗೂ ಸಾಧ್ಯ ಇಲ್ಲ. ಇಲ್ಲಿನ ಕನ್ನಡ ಮೀಡಿಯಂ ಬಂದ್ ಮಾಡ್ಬೇಕಂತ ನಾನು ನೆನೆಸಿದ್ದೆ. ಯಾಕಂದ್ರೆ ವಿದ್ಯಾ ಮೇಡಮ್ ನನಗೆ ತುಂಬಾ ಆಪ್ತರು. ಅವರು ದೂರದ ಬೆಳ್ತಂಗಡಿಯಲ್ಲಿದ್ದಾಗ ಅವರನ್ನು ತಲಪಾಡಿಗೆ ವರ್ಗಾವಣೆ ಮಾಡಲಿಕ್ಕೆ ನಾನು ಕಾರಣನಾಗಿದ್ದೆ. ಆ ವಿದ್ಯಾ ಮೇಡಮ್ ಇರುವ ಈ ಶಾಲೆ ಬಂದ್ ಆಗ್ತದಂತ ಹೇಳುವ ಭಯ ಇತ್ತು. ಆದ್ರೆ ಈ ಅಜ್ಮಾಲ್, ಆಸಿಫ್ ಮತ್ತು
ಸಂಶುದ್ದೀನ್, ಫಾರಿನ್ ಅಲ್ಲಿ ಕುಳಿತು ನನ್ನ ತುಂಬಾ ಆತ್ಮೀಯ ಜಲೀಲ್ ಉಳ್ಳಾಲ್, ಇವರೆಲ್ಲರೂ ಬಹಳ ಶ್ರಮಪಟ್ಟು, ಬದರುದ್ದೀನ್, ಅಶ್ರಫು, ಅದೇ ರೀತಿ ಸಾದಿಕ್, ಒಬ್ಬೊಬ್ಬರ ಹೆಸರು ಇವರು ಬಹುಶಃ ಇವರ ಮನೆ ಸ್ವಂತ ಮನೆಗೆ ಸಹಕರಿಸಿದ ಹಾಗೆ, ಮನೆಯ ಏಳಿಗೆಗಾಗಿ, ಕುಟುಂಬದ ಏಳಿಗೆಗಾಗಿ ಶ್ರಮಿಸಿದ ಹಾಗೆ ಇಲ್ಲಿ ಶ್ರಮ ಪಡ್ತಿದ್ದಾರೆ. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ಒಂದು ಉತ್ತಮ ಸಮಾಜದ ನಿರ್ಮಾಣದಲ್ಲಿ ನಿಮಗೆ ಪಾಲಿದೆ ಅಂತ ಹೇಳಿಕೊಳ್ಳುತ್ತಾ ಉತ್ತರೋತ್ತರ ಶುಭವನ್ನು ನಿಮಗೆ ಕೋರ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಹಿಂದ್. ಯುಟಿ ಖಾದರ್ ಸಾಹೇಬರು ಈ ಶಾಲೆಯ ಬಗ್ಗೆ, ಈ ಶಾಲೆಯನ್ನು ನಡೆಸುವಂತಹ ಹಲ ವಿದ್ಯಾರ್ಥಿಗಳ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಸಮಯವಿಲ್ಲದಿದ್ದರೂ ಕೂಡ ಪ್ರಶಂಸೆಯ ಮಾತುಗಳೊಂದಿಗೆ ಅವರನ್ನು ಅಭಿನಂದಿಸಿ ಬೇರೊಂದು ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. BO ಸಾಹೇಬರು ಕೂಡ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಇರುವುದರಿಂದ ನಾನು ಉದ್ದ ಮಾತನಾಡದೆ, ಈ ಒಂದು ಉರ್ದು ಶಾಲೆ ಪ್ರಾರಂಭದಲ್ಲಿ ಅನೇಕರು ಮುತುವರ್ಜಿ ವಹಿಸಿಕೊಂಡು ಮರ್ಹೂಮ್ ಬಾವ ಹಾಜಿ, ಬಾವಕ್ಕ, ಮರ್ಹೂಮ್ ಪಲ್ಲಿಕಾನ ಮೊಹಮ್ಮದ್ ಅಕ್ಕ, ಕಾಟಾಕ ಮೊಹಮ್ಮದ್ ಅಕ್ಕ, ಇಂಥ ಹಲವಾರು ಮಂದಿಗಳು ಸೇರಿ ಇಲ್ಲಿ ಈ ಶಾಲೆಯನ್ನ ಅಭಿವೃದ್ಧಿಪಡಿಸಿ ಉಳಿಸಿಕೊಂಡು ಬಂದರು. ಕಳೆದ 2 ವರ್ಷಗಳ ಹಿಂದೆ ಈ ಶಾಲೆಯು ಮುಚ್ಚುವಂತಹ ಹಂತದಲ್ಲಿ ಬಂದಾಗ ಕೇವಲ 17 ವಿದ್ಯಾರ್ಥಿಗಳನ್ನು ಹೊಂದಿದ ಈ ಶಾಲೆಗೆ ದಿಢೀರಾಗಿ ಹಳೆ ವಿದ್ಯಾರ್ಥಿಗಳು ಬಂದು ಭೇಟಿ ಕೊಟ್ಟು ಇಲ್ಲಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇದಕ್ಕೊಂದು ಕಾಯಕಲ್ಪ ನೀಡಬೇಕು, ಇದನ್ನು ಉಳಿಸಬೇಕು ಎಂಬ ನೆಪದಲ್ಲಿ ಒಂದು ಸರ್ಕಾರದ ಕಾನೂನು ಕೂಡ ಆಂಗ್ಲ ಮಾಧ್ಯಮ ಶಾಲೆ ಕನ್ನಡ ಶಾಲೆಯೊಂದಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಮುನ್ನುಗ್ಗಿ ಬಂದು ಈ ಶಾಲೆಯನ್ನು ಉಳಿಸಲಿಕ್ಕೆ ಬಂದು ಇವತ್ತು ಸುಮಾರು 72 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಇದು ಬಹಳ ಹೆಮ್ಮೆಯ ವಿಷಯ. ಒಂದು ಶಾಲೆ ಪ್ರಾರಂಭ ಮಾಡಿದಾಗ 40-30 ಮಕ್ಕಳನ್ನ ಸೇರಿಸಲಿಕ್ಕೆ ಆಡಳಿತ ಮಂಡಳಿಯವರು ಶ್ರಮ ಪಡಬೇಕಾಗ್ತದೆ. ಆದರೆ ಹಳೆ ವಿದ್ಯಾರ್ಥಿಗಳ ಶ್ರಮದಿಂದ ಇವತ್ತು 72 ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಜನೆಗೆ ಮುಂದಾಗಿದ್ದಾರೆ, ಪೋಷಕರು ತಯಾರಾಗಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಇದು ಬಹಳ ಹೆಮ್ಮೆ. ಈ ಶಾಲೆಯನ್ನು ಉಳಿಸಬೇಕಾದ ಕೆಲಸ ಪೋಷಕರ ಕೈಯಲ್ಲಿ, ಆಸುಪಾಸಿನ ನನ್ನ ಹಿರಿಯ ಕಿರಿಯ ಎಲ್ಲ ಉದ್ಯಮದಾರರ ಕೈಯಲ್ಲಿದೆ. ಯಾಕೆಂತ ಹೇಳಿದರೆ ಶಾಲೆ ಇವತ್ತು ಸುಮ್ಮನೆ ನಡೆಯುವುದಿಲ್ಲ. ಶಾಲೆ ನಡೆಸಬೇಕಾದರೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಅಗತ್ಯ ಇದ್ರು. ಈ ಭಾಗದ ಬಡವರ ಕೈಯಿಂದ ಹಣಕಾಸಿನ ಕೊರತೆಗಾಗಿ ಅವರಿಂದ ಫೀಸ್ ವಸೂಲಿ ಮಾಡಲಿಕ್ಕೆ ಕಷ್ಟ ಸಾಧ್ಯವಾದ ಕಾರಣ ನಾನು ನೀವು ಎಲ್ಲ ಸೇರಿಕೊಂಡು ಇವತ್ತಿನಿಂದಲೇ ಒಂದು ಪ್ರಯತ್ನ ಮಾಡಬೇಕು. ಯುಟಿ ಖಾದರ್ ಸಾಹೇಬರು 50,000 ರೂಪಾಯಿ ಅವರ ಅಧಿಕಾರದಲ್ಲಿ ಇರುವವರೆಗೆ ಕೊಡ್ತೇನೆ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಅದೇ ರೀತಿ ನಾನು ಕೂಡ ಈ ಒಂದು ಶಾಲೆಯ ಉಳಿವಿಗಾಗಿ ಇವತ್ತಿನಿಂದ ಒಂದು ಡಬ್ಬಿಯ ಮೂಲಕ 35 ರೂಪಾಯಿಯನ್ನು ಹಾಕುವುದರೊಂದಿಗೆ ವರ್ಷಕ್ಕೆ 10,000 ರೂಪಾಯಿಯನ್ನ ಕೊಡ್ಲಿಕ್ಕೆ ತಯಾರಿದ್ದೇನೆ. ಅದೇ ರೀತಿ ನೀವು ಮುಂದೆ ಇರುವಂತ ಮಹಿಳೆಯರು ಬೇಕಾಗಿ ಖರ್ಚಿಗೆ ಹಣ ಇಲ್ಲಿದ್ರು ಕೂಡ ಖರ್ಚು ಮಾಡುವಂತ ತಾಯಂದಿರು ಕನಿಷ್ಠ 30ರಿಂದ 35 ರೂಪಾಯಿ ಒಂದು ಡಬ್ಬಿಯಲ್ಲಿ ಹಾಕಿಟ್ರೆ ನಿಮ್ಮ ಕೈಯಿಂದಲೂ ಕೂಡ ವರ್ಷಕ್ಕೆ 10,000 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಯಾರಾದರೂ ಕೊಡ್ಲಿಕ್ಕೆ ತಯಾರಿದ್ರೆ ಈಗ ನೀವು ಕೈ ಎತ್ತಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಹೇಳ್ತೇನೆ. 35 ರೂಪಾಯಿ ಅಂತ ಹೇಳುವಂಥದ್ದು ಒಂದು ಚಾಕ್ಲೇಟ್ ಕ್ಯಾಡ್ಬರೀಸ್ ತಿನ್ನುವಂತ ಹಣ ಅಥವಾ ಒಂದು ಐಸ್ ಕ್ರೀಮ್ ತಿನ್ನುವಂತ ಹಣ. ನಾವು ಮಕ್ಕಳಿಗೆ ಬೇಕಾಗಿ ಖರ್ಚು ಮಾಡುವಾಗ ಕನಿಷ್ಠ 35 ರೂಪಾಯಿ ಇಲ್ಲಿ ಸೇರಿದ ಮಹಿಳೆಯರಲ್ಲಿ 50% ಆದರೂ ನೀವು ಮಾಡಬೇಕು ಅಂತ ಕೇಳಿಕೊಂಡು ಈ ಶಾಲೆಯನ್ನು ಉಳಿಸಲಿಕ್ಕೆ ಆಸಿಫ್ ಅಬ್ದುಲ್ಲಾ, ಸಾದಿಕು, ಅಜ್ಮಾನು ಇನ್ನಿತರ ಅನೇಕ ಮಂದಿಗಳ ಕೈ ಜೋಡಿಸಿಕೊಂಡು ನೀವು ಸಹಕಾರ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಂಗದಲ್ಲಿ ಕ್ರಾಂತಿಯ ಅಧಿಕಾರವಾದ ಮಂಗಳೂರು ಸೌತ್ BO ಶ್ರೀ ಈಶ್ವರ್ ಎಚ್ ಶುಭನುಡಿಗಾಗಿ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಈ ಊರಿನ ಪ್ರಮುಖ ಗಣ್ಯರೇ, ಅಕ್ಕ ತಂಗಿಯರೇ, ತಾಯಂದಿರೇ, ತಮಗೆಲ್ಲರಿಗೂ ಮಗದೊಮ್ಮೆ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಜೊತೆಗೆ ನನ್ನ ನೆಚ್ಚಿನ ಶಾಲಾ ಮುಖ್ಯ ಶಿಕ್ಷಕರು, ಸಹಶಿಕ್ಷಕ ವೃಂದದವರು ಈ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಬ್ಬದ ಸಡಗರದ ರೀತಿಯಲ್ಲಿ ಆಯೋಜನೆಯನ್ನು ಮಾಡಿದ್ದೀರ. ನಿಮಗೆಲ್ಲ ಇಲಾಖೆಯಿಂದ ಮಗದೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಈ ದಿನ
ನಮ್ಮ ಶಾಲೆಯಲ್ಲಿ LKG ಮತ್ತು UKGಯನ್ನು ಆಂಗ್ಲ ಮಾಧ್ಯಮದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ನಮ್ಮ ಸ್ಪೀಕರ್ ಸರ್ ತಿಳಿಸಿದ ಹಾಗೆ ಒಂದು ಸಮಾಜಕ್ಕೆ ನೀಡುವಂಥ ದೊಡ್ಡ ಕಾಣಿಕೆ, ದೇಶ ಕಟ್ಟುವಂಥ ಕೆಲಸವನ್ನು ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾಡಿದಿರಿ. ನಿಮ್ಮ ಆರೈಕೆ ಶುಭಾಶಯಗಳು ನಮ್ಮ ಮಕ್ಕಳ ಮೇಲೆ ಸದಾ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಚ್ಚಿನ ಮಕ್ಕಳ ಎತ್ತವರು ತಾವುಗಳು ಇಲ್ಲಿಗೆ ಬಂದಿದ್ದೀರಿ. ನಮ್ಮ ಸ್ಪೀಕರ್ ಸರ್ ಕೂಡ ಒಂದು ಮಾತು ಹೇಳ್ತಿರ್ತಾರೆ, ಎಲ್ಲಿದ್ರು ನಾವು ದೊಡ್ಡ ಬಂಗಲೆಯನ್ನು ಕಟ್ಟಬಹುದು, ದೊಡ್ಡ ದೊಡ್ಡ ವಾಹನಗಳನ್ನು ಖರೀದಿ ಮಾಡ್ಬೋದು, ಚಿನ್ನಾಭರಣಗಳನ್ನು ಖರೀದಿ ಮಾಡ್ಬೋದು, ಅದು ಇವತ್ತು ಮುಖ್ಯ ಅಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಡಬೇಕು. ಆ ಮಕ್ಕಳ ಕಣ್ಣುಗಳು ಪ್ರಜ್ವಲಿಸುವಂತೆ ಮಾಡಬೇಕು ಅಂತ ಆ ಮಾತನ್ನು ಹೇಳ್ತಾ ಇರ್ತಾರೆ. ನಾನು ಯಾವಾಗಲೂ ನೆನ್ಕೋತಾ ಇರ್ತೀನಿ. ನಾವು ಮಕ್ಕಳಿಗೆ ಮೊದಲು ಒಂದು 15 ವರ್ಷ ಶಿಕ್ಷಣವನ್ನು ಕೊಟ್ಟುಬಿಟ್ರೆ ಇಡೀ ಆ ಮನೆಯ ವಾತಾವರಣವನ್ನೇ ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ. ಅದಕ್ಕೆ ನಾವು ಕಡ್ಡಾಯವಾಗಿ ಮಕ್ಕಳಿಗೆ 15 ವರ್ಷಗಳವರೆಗೆ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕು. ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ, ಮನೆಯಲ್ಲಿ ಬಡತನ, ಕಳಿಸ್ಲಿಕ್ಕೆ ಆಗೋದಿಲ್ಲ, 10ನೇ ತರಗತಿವರೆಗೆ ಊರಲ್ಲಿ ಓದಿಸಿದ್ದೀವಿ, ಮತ್ತು ಬೇರೆ ತಾಲೂಕುಗಳಲ್ಲಿ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬಡತನ ಅಂತ ಹೇಳ್ಬಿಡ್ತೀವಿ. ದಯಮಾಡಿ ನಮ್ಮ ಮಕ್ಕಳನ್ನು ಓದಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಡತನ ಅಡ್ಡಿ ಬರೋದಿಲ್ಲ. ಇವತ್ತಿನ ದಿನದಲ್ಲಿ ಜನಪ್ರಿಯ ಶಾಸಕರಿದ್ದಾರೆ, ಊರಿನ ಮಹನೀಯರಿದ್ದಾರೆ, ಅವ್ರ ಹತ್ರ ಹೋಗಿ ನೀವು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡ್ರೆ ಖಂಡಿತವಾಗಲೂ ಆ ಮಕ್ಕಳು ಚೆನ್ನಾಗಿ ಓದಲಿಕ್ಕೆ ಸಹಕಾರವನ್ನು ಇಲಾಖೆಯೂ ಕೊಡ್ತದೆ, ಊರಿನವರು ಕೊಡ್ತಾರೆ, ಜನಪ್ರತಿನಿಧಿಗಳು ಕೊಡ್ತಾರೆ. ಹಾಗಾಗಿ ಅತಿ ಮುಖ್ಯವಾಗಿ ನಮ್ಮ ಮನಸ್ಸಿನಲ್ಲೇ ನಾವು ಇರುವಂತಹ ಒಂದು ಭಾವನೆಯನ್ನು ಕಿತ್ತಾಕಬೇಕು. ಮೊದಲು ಹೆಣ್ಣು ಮಗಳು ನಾವು ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಓದಲಿಕ್ಕೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಈ ಥರದ ಮನಸ್ಥಿತಿಯನ್ನು ನಾವು ಇಟ್ಕೋಬಾರ್ದು ಯಾವಾಗಲೂ. ದಯಮಾಡಿ ಎಲ್ಲ ಮಕ್ಕಳು ಕೂಡ, ಗಂಡು ಮತ್ತು ಹೆಣ್ಣು ಮಕ್ಕಳು ಕೂಡ ಸಮಾನವಾಗಿ ಶಿಕ್ಷಣವನ್ನು ಪಡಿಬೇಕು. ಇವತ್ತಿನ ದಿನದಲ್ಲಿ ನಾವು ನೀವುಗಳು ಕಾಣ್ತಾ ಇದ್ದೀವಿ, ಒಳ್ಳೆಯ ಶಿಕ್ಷಣವನ್ನು ಪಡೆದರೆ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ. ಒಳ್ಳೆಯ ಭವಿಷ್ಯದ ಜೊತೆಗೆ ಅವರ ಜೀವನವೂ ಕೂಡ ಹೂವಿನ ಹಾಸಿಗೆ ಆಗ್ತದೆ. ಇವತ್ತಿನ ದಿನದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಮಕ್ಕಳು ನಮ್ಮಾಗೆ ಇರಲಿ ಅಂತ ನಾವು ಬಯಸ್ತೀವಿ. ಅದು ಖಂಡಿತ ತಪ್ಪು. ನಮ್ಮ ಮಕ್ಕಳು ನಾವು ಯಾವ ಬಡತನವನ್ನು ಅನುಭವಿಸಿದ್ದೇವೆಯೋ ಅದೇ ಥರ ಅವರು ಅನುಭವಿಸಬಾರದು ಎಂಬುವಂಥ ಒಂದು ಭಾವನೆಯನ್ನು ಇಟ್ಕೋಬೇಕು. ಮಕ್ಕಳು ಚೆನ್ನಾಗಿ ಓದಬೇಕು, ಶಕ್ತಿ ಮೀರಿ ನಾನು ಓದಿಸ್ತೀನಿ ಅಂತ ತಾವುಗಳು ಪ್ರಯತ್ನವನ್ನು ಪಡಬೇಕು. ಇವತ್ತಿನ ದಿನದಲ್ಲಿ ನಾವು ನೀವು ಕಂಡ ಹಾಗೆ ಒಳ್ಳೆಯ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಒಳ್ಳೆಯ ರಾಜಕಾರಣಿಗಳಾಗಿರ್ಬೋದು, ಒಳ್ಳೆಯ ಸೈನಿಕರಾಗಿರ್ಬೋದು, ಒಳ್ಳೆಯ ವ್ಯಾಪಾರಸ್ಥರಾಗಿರ್ಬೋದು, ಯಾರನ್ನೋ ತೆಗೆದುಕೊಂಡರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಕ್ಕಳೇ ಅವರು ಆ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಅವರಿಗೆ ಉತ್ತಮ ಶಿಕ್ಷಣ ಸಿಗುತ್ತೆ, ಭವಿಷ್ಯ ಸಿಗ್ತದೆ. ನಿಮ್ಮ ಮಕ್ಕಳುಗಳು ಕೂಡ LKG UKGಗೆ ನೀವು ಸೇರಿಸಿದ್ದೀರಿ, ಪ್ರತಿದಿನ ಅದನ್ನು ಗಮನಿಸಬೇಕು. ಶಾಲೆಯಲ್ಲಿ ನಿಮಗೆ ಯಾವ ಪಾಠವನ್ನು ಮಾಡಿದರು, ಏನು ಬರವಣಿಗೆಯನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ಗಮನಿಸಿದಾಗ ಆ ಮಕ್ಕಳಲ್ಲೂ ಕೂಡ ನಮ್ಮ ತಂದೆ ತಾಯಿಯವರು ನನ್ನನ್ನು ಗಮನಿಸ್ತಾರೆ, ಓದುವುದರ ಬಗ್ಗೆ ಗಮನಿಸ್ತಾರೆ ಅಂತ ಅವರು ಕೂಡ ಚೆನ್ನಾಗಿ ಓದಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಮಕ್ಕಳ ಕಲಿಕೆ ಸಮಯವನ್ನು ಮೀಸಲಿಡಬೇಕು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳೆದುರುಗಡೆ ಮೊಬೈಲನ್ನು ಬಳಸಬಾರ್ದು, ಟಿವಿಯನ್ನು ಹಾಕಿಕೊಂಡು ನೋಡಬಾರ್ದು. ನಾವು ಏನನ್ನು ನಾವು ಮಾಡ್ತೀವಿ ಅದನ್ನು ಮಕ್ಕಳು ನಮ್ಮ ಥರಲ್ಲೇ ಅವರು ಅನುಕರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ಮನೆಗಳಲ್ಲಿ ನಾವು ಟಿವಿಯನ್ನು ಹಿಡ್ಕೊಂಡು ಮೊಬೈಲನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ನನಗೂ ಮೊಬೈಲ್ ಬೇಕು ಅಂತ ಕೇಳ್ತೇವೆ. ಅವರು ಟಿವಿ ಹಾಕೊಂಡು ನಾವು ಮನೆಯಲ್ಲಿ ಟಿವಿಯನ್ನು ಹಾಕಿಕೊಂಡು ಕೂತ್ಕೊಂಡ್ರೆ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು ಹಾಕೊಂಡು ಕೂತ್ಕೊಂಡ್ರೆ ನಾನು ಕಾರ್ಟೂನ್ ಗೊಂಬೆಯ ಚಿತ್ರಗಳನ್ನು ನೋಡ್ತೀವಿ ಅಂತ ಅವು ಬಯಸ್ತವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮಕ್ಕಳ ಎದುರುಗಡೆ ಮೊಬೈಲುಗಳನ್ನು ಬಳಸಬಾರ್ದು, ಜೊತೆಗೆ ಟಿವಿಯನ್ನು ನೋಡಬಾರ್ದು ಅಂತ ಹೇಳಲಿಕ್ಕೆ ನಾನು ವೈಯಕ್ತಿಕ ಅಭಿಪ್ರಾಯ
ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ದಯಮಾಡಿ ಮಕ್ಕಳನ್ನು ಪ್ರತಿದಿನ ನೀವು ಏನು ಬರೆದಿದ್ದಾರೆ, ಏನು ಓದಿದ್ದಾರೆ, ಏನು ಪಾಠವನ್ನು ಮಾಡಿದ್ರು ಎಂಬುದನ್ನು ತಾವುಗಳು ಚೆಕ್ ಮಾಡಬೇಕು. ಶಾಲೆಗಳಿಗೂ ಕೂಡ ಬರಬೇಕು. ನೀವು ಶಾಲೆಗಳಿಗೆ ಬಂದು ಆ ಮಕ್ಕಳ ಪ್ರಗತಿ ಯಾವ ರೀತಿ ಇದೆ ಎಂಬುದನ್ನು ಪರಿಶೀಲನೆ ಮಾಡಿದಾಗ ಅವರು ಇನ್ನೂ ಎಚ್ಚೆತ್ತುಕೊಂಡು ಚೆನ್ನಾಗಿ ಓದಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಗದೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ LKG UKG ಪ್ರಾರಂಭಗೊಂಡಿದೆ. ನಮ್ಮ ಸಹಕಾರ ಯಾವಾಗಲೂ ಇರ್ತದೆ. LKG UKG ತರಗತಿಗಳಿಗೆ ಯಾವಾಗಲೂ ನಮ್ಮ ಸಹಕಾರ ಇರ್ತದೆ. ನೀವು ಯಾವತ್ತು ಎಷ್ಟು 24x7 ಯಾವಾಗ ಕರೆದ್ರೂ ಕೂಡ ನಾನು ನಿಮ್ಮ ಶಾಲೆಗೆ ಬರ್ತೀನಿ. ನಾನು ನಿಮ್ಮ ಸಹಕಾರಕ್ಕೆ ನಾನು ಯಾವಾಗಲೂ ಚಿರಋಣಿ. ನೀವು ಎಷ್ಟೊತ್ತು ರಾತ್ರಿಯಲ್ಲಿ ತಾವು ಬರಬೇಕು ಸರ್ ಅಂತಂದ್ರೆ ನಾನು ಬರ್ತೀನಿ. ನಮ್ಮ ಉದ್ದೇಶ ಒಂದೇ, ಮಕ್ಕಳು ಚೆನ್ನಾಗಿ ಓದಬೇಕು. ಮಕ್ಕಳು ಚೆನ್ನಾಗಿ ಓದಿದರೆ ನಮ್ಮ ದೇಶ, ನಮ್ಮ ರಾಜ್ಯ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನೀವುಗಳೆಲ್ಲ ಸೇರಿ ಸಮಾಜಕ್ಕೆ ಒಳ್ಳೆಯ ಮಕ್ಕಳನ್ನು ನಾವು ಕೊಡುಗೆಯಾಗಿ ನೀಡೋಣ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅಂಗಡಿ ಉರ್ದು ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಉಳ್ಳಾಳದ ಬಹುಶಃ ಹೃದಯ ಭಾಗ ಅಂತ ಹೇಳ್ಬಹುದು. ಹೃದಯ ಭಾಗವಾಗಿರುವಂತಹ ಮೇಲಂಗಡಿಯಲ್ಲಿ ಇರುವಂತಹ ಒಂದು ಸರ್ಕಾರಿ ಶಾಲೆ ಮುಚ್ಚುವುದು ಅಂತ ಹೇಳಿದ್ರೆ ಮೇಲಂಗಡಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ಉಳ್ಳಾಳಕ್ಕೆ ಒಂದು ಅಪಮಾನ ಮತ್ತು ಅವಮಾನ ಅಂತ ಹೇಳುವಂತ ಒಂದು ಸನ್ನಿವೇಶ. ಇವತ್ತು ಸರ್ಕಾರ ಇವತ್ತು ಸರ್ಕಾರ ಏನಾಗುತ್ತೆ ಅಂತ ಹೇಳಿದ್ರೆ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳುತ್ತೆ. ಶೈಕ್ಷಣಿಕವಾಗಿ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳುವುದರಲ್ಲಿ 2 ಯೋಜನೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಇವತ್ತು ಪಡೆದಿದೆ. ಅದು ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮತ್ತು ಇನ್ನೊಂದು ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನು ಪ್ರಾರಂಭಿಸುವುದು ಅಂತೇಳಿ. ಈ ಯೋಜನೆಯನ್ನು ಮಾತ್ರ ಸರ್ಕಾರ ಹಾಕಿಕೊಳ್ತದೆ, ಆದರೆ ಅದನ್ನ ಕಾರ್ಯಗತಗೊಳಿಸುವಂತ ಎಲ್ಲ ಜವಾಬ್ದಾರಿ ಆ ಊರಿನವರದಾಗಿರ್ತದೆ. ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಅಧಿಕಾರವನ್ನ ಸರ್ಕಾರ ಶೈಕ್ಷಣಿಕವಾಗಿ STMCM ಅಂತ ಒಂದು ವ್ಯವಸ್ಥೆಯೊಟ್ಟಿಗೆ ಕೊಟ್ಟಿರ್ತದೆ. ನಾವು ಸಂಬಳ ಕೊಡ್ತೇವೆ, ಇತರ ಎಲ್ಲ ಸವಲತ್ತುಗಳನ್ನು ಕೊಡ್ತೇವೆ, ಬಿಲ್ಡಿಂಗ್ ಕೊಡ್ತೇವೆ, ಫರ್ನಿಚರ್ ಕೊಡ್ತೇವೆ, ಆದರೆ ಆ ಊರಿನಲ್ಲಿರುವಂತಹ ವಿದ್ಯಾಸಂಸ್ಥೆಯನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ಪಂಚಾಯತಿ ಅಧ್ಯಕ್ಷರಿಗೆಲ್ಲ, ದರ್ಗದವರಿಗೆಲ್ಲ ಅಥವಾ ಇನ್ನಿತರ ವ್ಯವಸ್ಥೆಗಳಿಗೆಲ್ಲ ಆ ವಿದ್ಯಾರ್ಥಿಗಳಿಗೆ ತಂದೆ ಮತ್ತು ತಾಯಿಯಂದಿರಿಗೆ ಅಂತೆ. ಮೊದಲು ಒಂದು ಕಾಲ ಇತ್ತು, ಅಧ್ಯಕ್ಷರಾಗುವುದು ಪಂಚಾಯತಿ ಅಧ್ಯಕ್ಷರಾದ್ರೆ ಶಾಲೆ ಅಧ್ಯಕ್ಷರಾಗುವುದು. ಅದನ್ನು ಸರ್ಕಾರ ತೆಗೆದು ಹಾಕಿ ಏನ್ ಹೇಳಿತು, ಅವರಿಗೆ ಈ ಶಾಲೆಯ ಬಗ್ಗೆ ಆಸಕ್ತಿ ಇರ್ಲಿಕ್ಕಿಲ್ಲ. ಆ ಸರ್ಕಾರಿ ಶಾಲೆ ಬೆಳೆಯಬೇಕಿದ್ರೆ ಆ ಸರ್ಕಾರಿ ಶಾಲೆಯಲ್ಲಿ ಅವರ ಮಗು ಕಲಿಯುತ್ತಾ ಇರಬೇಕು. ಆ ಮಗು ಕಲಿಯುತ್ತಾ ಇದ್ದಾಗ ಮಾತ್ರ ಆ ಶಾಲೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯತೆ ಇದೆ ಅಂತ. ಉದಾಹರಣೆಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲ ಕನ್ನಡ ಮಾಧ್ಯಮ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ಅಂತ ಹೇಳ್ತಿರುವವರು ಮಕ್ಕಳೇ ಹೋಗುವುದು ಇಂಗ್ಲಿಷ್ ಮೀಡಿಯಂಗೆ. ಹಾಗಿರುವಾಗ ಕನ್ನಡ ಮಾಧ್ಯಮ ಬೆಳೆಯಲಿಕ್ಕೆ ಹೇಗೆ ಸಾಧ್ಯ? ಹಾಗೇನೆ ಶಾಲಾ ಅಭಿವೃದ್ಧಿ ಅಂತೇಳಿ ಎಲ್ಲಿಯವರು ಹೇಳಿದಾಗ ಶಾಲೆಯ ಅಭಿವೃದ್ಧಿ ಆಗ್ಲಿಕ್ಕಿಲ್ಲ. ಆ ಶಾಲೆಯಲ್ಲಿ ಆ ಮಗು ಕಲಿಯುತ್ತಿರಬೇಕು. ಆ ಕಲಿಯುತ್ತಿರುವ ಮಗುವಿನ ತಂದೆ ಅಥವಾ ತಾಯಿ ಅಧ್ಯಕ್ಷರಾದಾಗ ಮಾತ್ರ ಶಾಲೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಸಂಪೂರ್ಣ ಅಧಿಕಾರವನ್ನು ಇವತ್ತು ಕೊಟ್ಟಿದೆ. ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಇತ್ತೀಚಿನ ಕೆಲ ದಿನಗಳಲ್ಲಿ ಶಾಲೆಗಳಲ್ಲಿ ಹಳೆ ವಿದ್ಯಾರ್ಥಿಗಳನ್ನ ಸ್ಥಾಪಿಸಬೇಕು, ರಚಿಸಬೇಕು ಎಂಬಂತ ಒಂದು ಯೋಜನೆ ಸಹ ಸರ್ಕಾರದ ಯೋಜನೆಯಾಗಿದೆ. ಆ ಯೋಜನೆಯಲ್ಲಿ ಯಶಸ್ಸು ಕಂಡದ್ದು ಬಹುಶಃ ಮೇಲಂಗಡಿಯಲ್ಲಿ ಅಂತೇಳಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ನನ್ನ ಎಲ್ಲ ಸಹೋದರರಲ್ಲಿ ನಾನು ಹೇಳ್ತಾ ಇರುವುದು ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮ್ಮದು ಅಂತ ಹೇಳಿದ್ರೆ ನೀವು ಅರ್ಥ ಮಾಡಿಕೊಳ್ಬಹುದು. ಆರಂಭ ಶೂರತನ ಇರ್ತದೆ. ಒಮ್ಮೆ ಸ್ಟಾರ್ಟ್ ಮಾಡುವಂತ ಸಮಯದಲ್ಲಿ ಹೇಗೋ ಮಾಡಿಕೊಂಡು ದೊಡ್ಡದಾಗಿ ಒಂದು ಮಾಡ್ತೇವೆ. ಅದು ನಮ್ಮ ಕಾರ್ಯಕ್ರಮ ಆಗಬಾರ್ದು. ನಮ್ಮ ಶೈಕ್ಷಣಿಕವಾದಂತ ಈ ಕಾರ್ಯಕ್ರಮ, ಈ ಯೋಜನೆ ಇವತ್ತಿಗೆ 1 ಲಕ್ಷ ರೂಪಾಯಿಯೋ 1 ಕೋಟಿ ರೂಪಾಯಿಯೋ ವ್ಯಯ ಮಾಡುವಂತ ಕಾರ್ಯಕ್ರಮ ಅಲ್ಲ. ರಶೀದಾಜಿ ಅವರು ಹೇಳಿದಾಗೆ ದಿವಸದಲ್ಲಿಯೋ ತಿಂಗಳಿನಲ್ಲಿ 35 ರೂಪಾಯಿ ಹಾಕಿಕೊಂಡು ಇದು 100 ವರ್ಷದ ಯೋಜನೆ ನಿಮ್ಮದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಉದ್ಘಾಟನೆ ಮಾಡಿ ಆದ ನಂತರ ಇದು 2ನೇ ಶಾಲಾ ಪ್ರಾರಂಭೋತ್ಸವ, ಇನ್ನು 3ನೇ ಪ್ರಾರಂಭೋತ್ಸವ ಮಾಡಲಿಕ್ಕೆ ಮಾತ್ರ ನಾವು ಸೇರುವಂತ ವ್ಯವಸ್ಥೆ ಆಗಬಾರ್ದು. ದಿನಾಲೂ ಈ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿದೆ. ಇವತ್ತು ಸರ್ಕಾರ ಪ್ರಾರಂಭಿಸಿದಂತ ಎಲ್ಲ ಆಂಗ್ಲ ಮಾಧ್ಯಮ ಶಾಲೆಗಳು ಇವತ್ತು ಏನಾಗುತ್ತಾ ಇದೆ ಅಂದ್ರೆ ಕೆಲವೇ ಸಂದರ್ಭಗಳಲ್ಲಿ ಅದು ಅವನತಿಯನ್ನು ಕಾಣುತ್ತೆ. ಸರ್ಕಾರಿ ಶಾಲೆ ವ್ಯವಸ್ಥೆ ಗೊತ್ತು. ಸರ್ಕಾರಿ ಶಾಲೆಯಲ್ಲಿ ಪರ್ಮನೆಂಟ್ ಆದ ಟೀಚರ್ಸ್ನವರು ಇರುವುದು 1 ವರ್ಷ 2 ವರ್ಷ. 3
3ನೇ ವರ್ಷ ಆದ ನಂತರ ನಮ್ಮವರನ್ನ ಹಿಡ್ಕೊಂಡು ಅವರು ಟ್ರಾನ್ಸ್ಫರ್ ಆಗುವಂತ ವ್ಯವಸ್ಥೆ ಇದೆ. ಆ ಟೀಚರ್ ಏನಾದರೂ ಒಂದು ಕಲಿಕೆಯನ್ನು ಪ್ರಾರಂಭಿಸಿದರೆ ಅದು ಅರ್ಧದಲ್ಲೇ ನಿಲ್ಲುವಂತ ವ್ಯವಸ್ಥೆ ಆಗ್ತದೆ. ಕೆಲವು ಸಮಯ ಹೋದ ನಂತರ ಅಲ್ಲಿ ಆ ಮಕ್ಕಳ ಅವಸ್ಥೆ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಶೋಚನೀಯ ಸ್ಥಿತಿಯನ್ನು ತರುತ್ತೆ. ಈ ನಿಟ್ಟಿನಲ್ಲಿ ನಾನು ಹಳೆ ವಿದ್ಯಾರ್ಥಿಗಳು ಹೇಳುವುದೇನೆಂದರೆ, ಸರ್ಕಾರದ ಎಲ್ಲ ಸವಲತ್ತುಗಳನ್ನು ನಾವು ಪಡೆಯೋಣ. ವಿದ್ಯಾರ್ಥಿಗಳಿಗೆ ಬೇಕಾದಂತ ಎಲ್ಲ ಸವಲತ್ತುಗಳು, ಬಹುಶಃ ಈ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರ ಯೋಜನೆ ಇರ್ತದೆ, ಹಾಲಿನ ಯೋಜನೆ ಇದೆ, ಎಲ್ಲವನ್ನು ಸರ್ಕಾರದಿಂದ ಪಡೆಯುವ. ಆದರೆ ಶಿಕ್ಷಕರನ್ನ ನೇಮಿಸಿ ಅವರನ್ನು ಉಳಿಸಿ ಬೆಳೆಸುವಂತ ಜವಾಬ್ದಾರಿ ಹಳೆ ವಿದ್ಯಾರ್ಥಿಗಳು ಆದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ಅಂತ ಹೇಳಿಕೊಂಡು ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಂತ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ. ಇದರ ಹಿಂದೆ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಈಶ್ವರ್ ಸರ್ ಅವರು ನಮ್ಮಲ್ಲಿಗೆ ಬಂದಾಗ ಪ್ರತಿ ಒಂದು LKG ಮಗುವಿನಿಂದ ಹಿಡಿದು ಆ ವಿದ್ಯಾರ್ಥಿ ರಕ್ಷಕರವರೆಗೆ ಎಲ್ಲರಿಗೂ ಬಹಳಷ್ಟು ಆತ್ಮೀಯತೆಯಿಂದ ಕಾರ್ಯವೆಸಗ್ತಾ ಇದ್ದಾರೆ. ಅವರ ಸಂಪೂರ್ಣ ಸಹಕಾರವನ್ನು ನಾವು ಪಡೆಯೋಣ. ಅಷ್ಟೇ ಅಲ್ಲದೆ ಇಲ್ಲಿ ಇರುವಂತಹ ಬಿಲ್ಡಿಂಗಿಗಾಗಲಿ ಜಾಗಕ್ಕಾಗಲಿ ಇದು ಸರ್ಕಾರಿ ಜಾಗ ಅಲ್ಲದ ಕಾರಣ ಸರ್ಕಾರದ ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನು ನಾವು ಬೇಡಲಿಕ್ಕೆ ಕೇಳಲಿಕ್ಕೆ ಕಷ್ಟವಾಗುತ್ತಿದ್ರು ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಹೇಳುವುದರೊಂದಿಗೆ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನನಗೆ ನಿನ್ನೆ ನಮ್ಮ ಅಜ್ಮಲ್ ಅಧ್ಯಕ್ಷರು ಫೋನ್ ಮಾಡಿದರು, ಸರ್ ನೀವು ಬರಬೇಕಂತೇಳಿ. ನಾನು ಯಾವಾಗಲೂ ನಮ್ಮ ಹುಡುಗರು ಒಳ್ಳೆ ಕೆಲಸ ಮಾಡುವಾಗ ನಾನು ಯಾವಾಗೂ ಕರೆದರೂ ನಾನು ಬರ್ತಾನೇ ಇದ್ದೇನೆ. ಈ ಹಿಂದೆ ಫಸ್ಟ್ ಟೈಮಲ್ಲ ಬಂದಿದ್ದು, ಅಂತೂ ನಾನು ಇಲ್ಲಿ ಬರ್ತಾ ಇದ್ದೇನೆ. ಯಾಕಂದರೆ ಒಳ್ಳೆ ಕೆಲಸ ಮಾಡುವಾಗ ನಾನು ನಮ್ಮ BO ಸಾಹೇಬರು ಹೇಳಿದರು ನಾನು ಯಾವಾಗಲೂ ರೆಡಿ ಅಂತೇಳಿ, ಹಾಗೆ ನಾನು ಸಹ ಅಂತಾವನೆ ರೆಡಿ. ಇವತ್ತು ನಮ್ಮ ಈ ಮೇಲಂಗಡಿಯಲ್ಲಿ ನಾನು 1984 ಇದ್ದೆ ಕೆಲವು ಸಮಯ. ಆಮೇಲೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಈ ದರ್ಗಾದ ಎದುರಿನಲ್ಲಿ ಶಾಲೆ ಇತ್ತು, ಕೂತ್ಕೊಳ್ಳಿಕ್ಕೆ ಜಾಗ ಇರ್ತಿರಲಿಲ್ಲ. ಆಮೇಲೆ 96ರವರೆಗೆ ಆಮೇಲೆ ನಾನು ಇದ್ದೆ ಇಲ್ಲಿ, ಮತ್ತೆ ಹೋಗಿ ಮತ್ತೆ ಬಂದೆ. ಆವಾಗೂ ಮಕ್ಕಳ ಸಂಖ್ಯೆ ಇಷ್ಟು ಸಂಖ್ಯೆ ಅಂತ ಹೇಳಿದ್ರೆ ಈ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಆವಾಗ ಅಷ್ಟು ಇರಲೇ ಇಲ್ಲ. ಆದ ಕಾರಣ ಎಲ್ಲರೂ ಇಲ್ಲಿಗೆ ಕಳಿಸಿದ್ರು. ಇವತ್ತು ಇಂಗ್ಲಿಷ್ ಮೀಡಿಯಮದ ಜನರಿಗೆ ಒಂದು ಏನಂತ ಹೇಳಿದ್ರೆ ಒಂದು ಪ್ಯಾಷನ್, ಇಂಗ್ಲಿಷನ್ನು ಕಲಿತರೆ ಮಾತ್ರ ಅವನು ದೊಡ್ಡವನು ಆಗಲಿಕ್ಕೆ ಸಾಧ್ಯ ಉಂಟು. ಇಂಗ್ಲಿಷ್ ಮಾಧ್ಯಮದಲ್ಲಿ ಇಲ್ಲ. ನಾನು ನನ್ನವನ್ನು ಕಳಕಳಿಗೆ ಹೇಳ್ತೇನೆ ಎಲ್ಲರಿಗೂ, ನೀವು ದೊಡ್ಡ ಒಂದು ಆಸ್ಪತ್ರೆಯಲ್ಲಿ ಹೋಗಿ ದೊಡ್ಡ ಸರ್ಜನಿಗೆ ಕೇಳಿ, ನೀವು ಎಲ್ಲಿ ಸರ್ ಕಲ್ತಿದ್ದು? ಸರ್ ನಾನು ಕನ್ನಡ ಶಾಲೆಯಲ್ಲಿ ಸಣ್ಣ ಒಂದು ತರಗತಿಯಲ್ಲಿ 5 ತರಗತಿಯನ್ನು ಬೋಧಿಸುವಂತ ಒಂದು ಶಿಕ್ಷಕರು ನಾವು ನೆಲದಲ್ಲಿ ಕೂತ್ಕೊಂಡು ಕಲಿತು ಇವತ್ತು ನಾನು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿದ್ದೇನೆ, ಆಪರೇಷನ್ ಅನ್ನು ಮಾಡ್ತಾ ಇದ್ದೇನೆ. ದೊಡ್ಡ ಜಡ್ಜಸ್ ಇದ್ದಾರೆ. ಏನು ಅದು ನಾನು ಯಾಕೆ ಹೇಳಿದ್ದು ಗೊತ್ತುಂಟಾ? ಇಂಗ್ಲಿಷ್ ಮೀಡಿಯಂ ಎಂದು ಆಗ್ತಾರೆ, ಕನ್ನಡ ಮೀಡಿಯಂ ಇಂದ ಕಲಿತು ಕೆಲವು ಸವಲತ್ತುಗಳನ್ನು ಕನ್ನಡ ಮೀಡಿಯಂ ಕೊಟ್ಟಿದ್ದಾರೆ. ನಾಳೆ ನಿಮ್ಮ ಮಗು ಸೆಕೆಂಡ್ PUC ಆದ ಮೇಲೆ 10% ನಿಮಗೆ ಇದು ಸಿಗ್ತದೆ. ಕನ್ನಡ ಮೀಡಿಯಂ ಮಾಧ್ಯಮದಿಂದ ಕಲಿತರೆ 10% ಶೇಕಡ ನಿಮಗೆ ಇದು ಇದೆ, ಫೆಸಿಲಿಟೀಸ್ ಇದೆ ನಿಮಗೆ. ಅಂತ ಸವಲತ್ತುಗಳನ್ನು ಸರ್ಕಾರ ಕೊಟ್ಟಿದೆ. ನೀವು ಮಕ್ಕಳಿಗೆ ಯಾವ ಕಾರಣಕ್ಕೂ ವಿದ್ಯಾಭ್ಯಾಸದಿಂದ ದೂರ ಮಾಡಬಾರ್ದು. ಅವರಿಗೆ ಕಷ್ಟಪಟ್ಟು ಅವರಿಗೆ ಕಲಿಸಿದ್ರೆ ಆ ಮಗು ತನ್ನಷ್ಟಕ್ಕೆ ದಾರಿಯನ್ನು ಹುಡುಕ್ತಾನೆ. ನಮ್ಮ ಜನಾಂಗದವರು ಏನು ಮಾಡ್ತಾರೆ, ಕಷ್ಟ ಉಂಟಂತೇಳಿ ಬಿರಿಯಾನಿ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಬಹುದು, ಆದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಕಲಿಸಬೇಕು. ಅವ ಎಲ್ಲಿವರೆಗೆ ಕಲಿತಾನೆ ಅಲ್ಲಿವರೆಗೆ ಕಲಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಮತ್ತೆ ಏನಂತ ಹೇಳಿದ್ರೆ, ನಮ್ಮ BO ಸಾಹೇಬರು ಇಲ್ಲಿ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆ ಇಲ್ಲೇ ಇಲ್ಲ. ಉರ್ದು ಶಿಕ್ಷಕರು ಉರ್ದು ಶಾಲೆ ಅಂತ ಹೇಳ್ತಾರೆ. ಉರ್ದು ಶಾಲೆಯಲ್ಲಿ 7-8 ವರ್ಷದಿಂದ ಉರ್ದು ಶಿಕ್ಷಕರಿಗೆ ನೇಮಕಾತಿ ಇಲ್ಲ. ಯಾಕೆ? ಇವರು ವೇಕೆನ್ಸಿಯಲ್ಲಿ ತೋರಿಸಲಿಲ್ಲ. ವೇಕೆನ್ಸಿಯಲ್ಲಿ ತೋರಿಸಿದ್ರೆ ಖಂಡಿತವಾಗಿ ಸರ್ಕಾರವನ್ನು ಭರ್ತಿ ಮಾಡ್ತದೆ. ಅದಕ್ಕಾಗಿ ಅವರಿಗೆ ನಾನು ನನ್ನ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ, ಖಂಡಿತವಾಗಿ ಮುಂದಿನ ಸಲ ನಮ್ಮ ಉರ್ದು ಶಿಕ್ಷಕರು ಇಲ್ಲಿ ಬರಬೇಕು. ಮುಖ್ಯೋಪಾಧ್ಯಾಯರ ಖಾಲಿ ಹುದ್ದೆ ಇದೆ, ಅದು ಸಹ ಭರ್ತಿ ಆಗಬೇಕು. ಇಲ್ಲಿ ಏನು ಕುಂದುಕೊರತೆ ಉಂಟು, ಮತ್ತೆ ಇಲ್ಲ ದುರಸ್ತಿ ಯಾವ ಹಣ ಬಂದರೂ ಸಹ ನಮ್ಮ ಈ ಶಾಲೆಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಷ್ಟೇ ಅಲ್ಲ, ಈ ಶಾಲೆಯನ್ನು ಪ್ರಾರಂಭ ಮಾಡಬೇಕು. ಕೆಲವು ವರ್ಷಗಳಿಂದ, ಈಗ 2 ವರ್ಷ ಆಯಿತು ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಿದ್ದಾರೆ.
ಈ ಹಿಂದಿಂದ ಈ ನಮ್ಮ ಟೀಮ್ ಇದೆಯಲ್ಲ, ಓಲ್ಡ್ ಸ್ಟೂಡೆಂಟ್ಸ್ ಟೀಮ್, ಮಾಶಾ ಅಲ್ಲ ಮಾಶಾ ಅಲ್ಲ ಮಾಶಾ ಅಲ್ಲ. ನಾನು ಎಷ್ಟು ಊರು ತಿರುಗಿದೆ, 7-8 ಊರು ತಿರುಗಿದೆ ನಾನು. ಆದರೆ ಇನ್ನೂವರೆಗೂ ಎಂಥ ಅಷ್ಟು ಮಕ್ಕಳು ಇಂಟ್ರೆಸ್ಟ್ನಲ್ಲಿ ಇರುವಂಥ ಮಕ್ಕಳು ನಾನು ಕಾಣಲಿಲ್ಲ. ಆದರೆ ನಮ್ಮ ಯುವಕ ಸರ್ ಯಾರು ಇದ್ದಾರೆ ಇಲ್ಲಿ, ನಮ್ಮ ಅಜ್ಮಲ್ ಮತ್ತು ಆಸಿಫು ಮತ್ತು ಬದ್ರುದ್ದೀನ್ ಮತ್ತು ಎಲ್ಲ ಬೇಜಾರು ಮಾಡಬಾರ್ದು, ಹೆಸರು ತಗೊಳ್ಳಿಲ್ಲ ಅಂತೇಳಿ, ಹೆಸರು ಗೊತ್ತಿಲ್ಲದಿದೆ. ಮತ್ತು ಕೆಲವು ವಿದೇಶಗಳಲ್ಲಿದ್ದಾರೆ. ಮತ್ತು ಯಾರು ನಮ್ಮ ಶಂಸುದ್ದೀನ್, ಹನೀಫು ಮತ್ತು ಸರ್ಫುದ್ದೀನ್ ಬೆಂಗಳೂರಲ್ಲಿದ್ದಾನೆ. ಅಲ್ಲೇ ಕೂತ್ಕೊಂಡೆ ಅವನು ಎಲ್ಲ ಕಂಪ್ಯೂಟರ್ ಮಾಡ್ತಾನೆ. ಎಷ್ಟು ಇಂಟ್ರೆಸ್ಟ್ ಅಲ್ಲಿ ತನ ಮನ ಧನ ಇಸೆಯಿಂದ ಸಹ ಹಣ ಖರ್ಚು ಮಾಡ್ತಾರೆ. ಯಾರ್ದು ಸಹಾಯ ಇಲ್ಲ, ಗೌರ್ಮೆಂಟ್ ಇಂದ ಏನು ಹೆಲ್ಪ್ ಇಲ್ಲ. ಇವರೇ ಸ್ವಂತ ಹಣ ಹಾಕಿ ಈ ಒಂದು ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಟ್ ಈಸ್ ಗ್ರೇಟ್ ಅಂತ ಹೇಳ್ಬೋದು. ನಮ್ಮ ಇದರಲ್ಲಿ ಸಾಧಾರಣ ಈ ಮಂಗಳೂರಲ್ಲಿ ಅವರು ಗ್ರೇಟ್ ಅಂತ ಹೇಳ್ಬೋದು. ಇಂಥ ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಸಹ ಮಕ್ಕಳ ಪೋಷಕರು ಏನು ಮಾಡಬೇಕು, ಮಕ್ಕಳಿಗೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಕೊಡಬಾರ್ದು. ಮಕ್ಕಳಿಗೆ ಮೊಬೈಲ್ ಅಭ್ಯಾಸ ಮಾಡಿ, ಊಟ ಮಾಡುವಾಗ ಮೊಬೈಲ್ ಕೊಡುದು, ಚಿತ್ರ ನೋಡು ಅಂತ ಹೇಳಿ, ಆ ಪಿಕ್ಚರ್ ನೋಡ್ಕೊಂಡು ಅವನು ಊಟ ಮಾಡ್ತಾನೆ. ಅದು ನಮ್ಮ ಶರೀರಕ್ಕೆ ಒಳ್ಳೆಯದಲ್ಲ, ನಮ್ಮ ಕಣ್ಣಿಗೆ ಒಳ್ಳೆಯದಲ್ಲ, ಎಲ್ಲ ನಮ್ಮ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಲ್ಲ. ಎಲ್ಲದಕ್ಕೂ ಮೊಬೈಲ್ ಬಳಕೆಯನ್ನು ಮಾಡಲೇಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ತಾಯಿಂದರು ಆ ಮಕ್ಕಳಿಗೆ ಕೊಡಬಾರ್ದು ಮೊಬೈಲ್. ಅದು ಒಂದು ರೋಗ. ಅದು ಒಂದು ಸಲ ಅಂಟಿಕೊಂಡು ಬಿಟ್ಟರೆ ಅದು ಬಿಡುವುದಿಲ್ಲ. ಎಷ್ಟೋ ಮಕ್ಕಳು ನೋಡಿದಿರ ನೀವು, ಕೆಲವು ಚಿತ್ರಗಳನ್ನು ನೋಡಿ ಆ ಚಿತ್ರದ ಹಾಗೆ ಆಗಿದ್ದಾರೆ ಕೆಲವು ಮಕ್ಕಳು. ಅದಕ್ಕಾಗಿ ನಾನು ದಯಮಾಡಿ ನಾವು ಕೇಳ್ಕೊಳ್ತಾ ಇದ್ದೇನೆ, ನಿಮ್ಮೆಲ್ಲರಲ್ಲಿ ಮಕ್ಕಳಿಗೆ ಕಷ್ಟಪಟ್ಟು ನಿಮಗೆ ಮಕ್ಕಳಿಗೆ ಕಲಿಸಿ, ಆ ಮಕ್ಕಳು ಎಲ್ಲಿವರೆಗೆ ಕಲಿತಾರೆ ಅಲ್ಲಿವರೆಗೆ ಕಲಿಸಿ. ಆ ಎಜುಕೇಶನ್ ಒಂದು ಏನು ಬೆಳಕು, ಅದು ಬೆಳಕಂತ ಹೇಳ್ಬೋದು. ಅದರಿಂದ ಆ ಮಗು ಎಲ್ಲಿ ಬೇಕಾದಲ್ಲಿ ಹೋಗಬಹುದು, ಏನ್ ಬೇಕಾದರೂ ಆಗಬಹುದು. ನಮ್ಮ ನೋಡಿ ಯುಟಿ ಖಾದರ್ ಸರ್ ಈಗ ಇವತ್ತು ಸ್ಪೀಕರ್ ಆಗಿದ್ದಾರೆ. ನಮ್ಗೆ ಎಲ್ಲರಿಗೂ ಹೆಮ್ಮೆ, ಇವತ್ತು ನಮ್ಮೆಲ್ಲರಿಗೂ ಹೆಮ್ಮೆ. ನಿಮ್ಮ ಮಕ್ಕಳು ಸಹ ಆಗ್ಲಿಕ್ಕೆ ಸಾಧ್ಯ ಉಂಟು, ಆಗುದಿಲ್ಲ ಅಂತ ಏನಿಲ್ಲ. ನೀವು ಕಷ್ಟಪಡಬೇಕು. ಕಷ್ಟಪಟ್ಟು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒಳ್ಳೆಯದಾಗಿ ಕೊಟ್ಟರೆ ಖಂಡಿತವಾಗಿ ಅದು ಆಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕರೆದಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಬೇಡಿಕೆಯನ್ನ ಈಡೇರಿಸುತ್ತಾ ಕೆಲವೇ ಕ್ಷಣದಲ್ಲಿ ಇನ್ವರ್ಟರ್ ಇಲ್ಲಿಗೆ ತಲುಪಿಸುವುದಾಗಿ MCC ಕ್ಲಬ್ ನಮ್ಮೊಂದಿಗೆ ಭರವಸೆಯನ್ನು ನೀಡಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳು. ರಾಜಕೀಯ ಕೂಡ ನೆನಪಿನ ಕಾಣಿಕೆಯನ್ನ ವೇದಿಕೆಯಲ್ಲಿ ತುಂಬ ಹೃದಯದ ಧನ್ಯವಾದಗಳು. ಮುಸ್ತಫಾ ಅಬ್ದುಲ್ಲಾ ಅವರಿಗೆ, ಆದಮ್ ಸಾಬ್ ಅವರಿಗೆ ನೆನಪಿನ ಕಾಣಿಕೆ ವೇದಿಕೆಯಲ್ಲಿ ಕೊಟ್ಟು ಸಲ್ಲಿಸ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಕೋಡಿ ಅವರಿಗೆ ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅಭಿನಂದಿಸ್ತಾ ಇದ್ದಾರೆ. ಮಾಜಿ ಅಧ್ಯಕ್ಷರಾದಂತಹ ರಶೀದ್ ಹಾಜಿ ಅವರ ಹಸ್ತದಲ್ಲಿ ಅಜ್ಮಾನ್ ರವರಿಗೆ ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದಾರೆ. ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದಾರೆ. Kindergarten school, I extend our heartfelt gratitude to each and every one of you for gracing this momentous occasion with your presence. Today marks a significant milestone in the journey of our school, and we are deeply honored to have you join us for this inaugural ceremony. We extend our sincere thanks to UT Khadar, Honorable Speaker of Karnataka Legislative Assembly. Thank you, sir. Muhammad Ali Madani, Khatib of Muhyiddin Juma Masjid, Melangadi. Thank you, sir. Janab Haji B.G. Anif, President of Sayyid Madani Juma Masjid and Darja Committee. Thank you, sir.